ನಿಷೇಧಾಜ್ಞೆ ಜಾರಿ. ಬಂಟ್ವಾಳದ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ. ಸೂಕ್ತ ಕಾನೂನು ಕ್ರಮಕ್ಕೆ ದಿನೇಶ್ ಗುಂಡೂರಾವ್ ಸೂಚನೆ. ಪೊಲೀಸ್ ವೈಫಲ್ಯವೇ ಕಾರಣ, ಸಭಾಧ್ಯಕ್ಷ ಯುಟಿ ಖಾದರ್ ಖಂಡನೆ. ದುಷ್ಕರ್ಮಿಗಳಿಂದ ಯುವಕನ ಬರ್ಬರ ಹತ್ಯೆ. ಬಂಟ್ವಾಳದ ಕೊಳ್ತಮಜಲು ಎಂಬಲ್ಲಿ ನಡೆದ ಘಟನೆ. ಇನ್ನೋರ್ವ ಯುವಕನಿಗೆ ಗಂಭೀರ ಗಾಯ. ದಾಳಿಗೊಳಗಾದ ಇನ್ನೋರ್ವನಿಗೆ ಗಂಭೀರ ಗಾಯ. ಅಬ್ದುಲ್ ರೆಹಮಾನ್ ಯಾನೆ, ರಹೀಂ ಕೊಲೆಯಾದ ಯುವಕ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿ. ಬಂಟ್ವಾಳದ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ. ಸೂಕ್ತ ಕಾನೂನು ಕ್ರಮಕ್ಕೆ ದಿನೇಶ್ ಗುಂಡೂರಾವ್ ಸೂಚನೆ. ಪೊಲೀಸ್ ವೈಫಲ್ಯವೇ ಕಾರಣ, ಸಭಾಧ್ಯಕ್ಷ ಯುಟಿ ಖಾದರ್ ಖಂಡನೆ. ದುಷ್ಕರ್ಮಿಗಳಿಂದ ಯುವಕನ ಬರ್ಬರ ಹತ್ಯೆ. ಬಂಟ್ವಾಳದ ಕೊಳ್ತಮಜಲು ಎಂಬಲ್ಲಿ ನಡೆದ ಘಟನೆ. ಇನ್ನೋರ್ವ ಯುವಕನಿಗೆ ಗಂಭೀರ ಗಾಯ. ದಾಳಿಗೊಳಗಾದ ಇನ್ನೋರ್ವನಿಗೆ ಗಂಭೀರ ಗಾಯ. ಅಬ್ದುಲ್ ರೆಹಮಾನ್ ಯಾನೆ, ರಹೀಂ ಕೊಲೆಯಾದ ಯುವಕ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿ. ಬಂಟ್ವಾಳದ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ. ನಮಸ್ಕಾರ. ಆಸ್ತ್ರಾ ಗ್ರೂಪ್ಸ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ ಸ್ಪಾನ್ಸರ್ಡ್ ಬೈ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಇವತ್ತಿನ ವರದಿ ಏನಂದ್ರೆ, ಈ ಸಾವು ನ್ಯಾಯವೇ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಬಂಟ್ವಾಳದಲ್ಲಿ ಯುವಕನ ಬರ್ಬರ ಕೊಲೆ. ಖಾಸಗಿ ಆಸ್ಪತ್ರೆಯಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿ. ಬಂಟ್ವಾಳದಲ್ಲಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮಂಗಳೂರಿನಲ್ಲಿ ಹೈಡ್ರಾಮಾ ನಡೆದಿದೆ. ಕೊಳತಮುಚ್ಚಲು ನಿವಾಸಿ ಪಿಕಪ್ ಚಾಲಕ ರಹೀಂ ಎಂಬಾತನನ್ನ ಹಿರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಸ್ತಬ್ಧವಾಗಿದ್ದು, ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವೆಂದು ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯ ಬಳಿ ಸೇರಿದ ಭಾರೀ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಬಳಿಕ ಮೃತದೇಹವನ್ನ ಯನಪೋಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಬಿಎನ್ಎಸ್ 163ರಡಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದ್ದು, ಇಂದಿನಿಂದ ಮೇ 30ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ನಡುವೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆಯಾಗಿದೆ ಎಂದು ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕಿದ್ದು, ದ್ವೇಷ ಭಾಷಣ ಮಾಡೋರನ್ನ ಬಂಧಿಸದಿದ್ರೆ
ಕೊಲೆ ಆಗುತ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಮಾಡಿದ ಹಿಂದೂ ಮುಖಂಡರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದು, ಮಂಗಳೂರಿನ ಕೊಳತಮಚ್ಚಲು ಬಳಿ ಅಬ್ದುಲ್ ರಹಿಮಾನ್ ಎಂಬ ವ್ಯಕ್ತಿಯ ಹತ್ಯೆ ಖಂಡನೀಯ. ಘಟನೆಗೆ ನೈಜ ಕಾರಣ ತಿಳಿದಿಲ್ಲ. ಈ ಸಂಬಂಧ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೂ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಜೊತೆ ಮಾತನಾಡಿದ್ದೇನೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ಬಳಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದಕ್ ಹೇಳಿಕೆ ನೀಡಿದ್ದು, ಕೊಲ್ತಮಚ್ಚಲು ಬಳಿ ಪಿಕಪ್ ಚಾಲಕನಾಗಿದ್ದ ಮುಸ್ಲಿಂ ಯುವಕನಿಗೆ ಮರಳು ಲೋಡ್ಗೆ ಕರೆದಿದ್ರು. ಸಂಘ ಪರಿವಾರಕ್ಕೆ ಸೇರಿದ ಗೂಂಡಾ ಪಡೆ ಏಕಾಏಕಿ ತಲವಾರು ದಾಳಿ ನಡೆಸಿದ್ದಾರೆ. ಇಮ್ತಿಯಾಸ್ ಅಲಿಯಾಸ್ ಅಬ್ದುಲ್ ರಹಿಮಾನ್ ಸ್ಥಳದಲ್ಲೇ ಹತ್ಯೆಯಾಗಿದ್ದಾರೆ. ಕೆಲ ದಿನಗಳಿಂದ ಕೆಲ ಕಿಡಿಗೇಡಿಗಳು ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಹಾಕ್ತಾ ಇದ್ದಾರೆ. ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಹಾಕಿದವರ ವಿರುದ್ಧ 45 ಎಫ್ಐಆರ್ ಆಗಿದೆ. ಆದರೆ ಒಂದಿಬ್ಬರನ್ನ ಬಿಟ್ಟು ಯಾರನ್ನ ಬಂಧನ ಮಾಡಲಿಲ್ಲ. ಇವರು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತಾರಾ ಅಂತಿದ್ದಾರೆ. ಆದರೆ ಅದಕ್ಕೆ ಮತ್ತೊಂದು ಹೆಣ ಬೀಳಬೇಕಾ? 15 ಮಂದಿ ಬಹಳ ವ್ಯವಸ್ಥಿತವಾಗಿ ಈ ಹತ್ಯೆಯನ್ನ ಮಾಡಿದ್ದಾರೆ. ಇದರ ವಿರುದ್ಧ ವಿಶೇಷ ತನಿಖಾ ತಂಡವನ್ನ ರಚಿಸಿ ತಕ್ಷಣ ತನಿಖೆ ಮಾಡಬೇಕು. ರಹೀಂ ಒಬ್ಬ ಅಮಾಯಕ ಯುವಕ. ಯಾವುದೇ ಸಂಘಟನೆಯಲ್ಲಿ ಆತ ಇರಲಿಲ್ಲ. ಆತ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿದ್ದ. ಅವನು ಶ್ರಮಜೀವಿ. ಯಾವುದೇ ಕೇಸು ಆತನ ಮೇಲಿಲ್ಲ. ಕ್ರಿಮಿನಲ್ ಆಗಿರಲಿಲ್ಲ. ಆತ ಅಮಾಯಕ. ಆದರೆ ಈ ಸಂಘ ಪರಿವಾರದ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ. ಮರಳು ಲೋಡ್ ಬಾಡಿಗೆಗೆ ಕರೆಸಿ ಆತನ ಹತ್ಯೆ ಮಾಡಲಾಗಿದೆ. ಈ ಹಿಂದೆ ಯಾವುದೇ ಸಂಘಟನೆಯಲ್ಲಿ ಇಲ್ಲದ ಫಾಸಿಲ್ ಹತ್ಯೆಯನ್ನ ಮಾಡಿದ್ರು. ಇವರಿಗೆ ಒಬ್ಬ ಮುಸಲ್ಮಾನನ ರಕ್ತ ಬೇಕು. ಯಾವುದೇ ಸಂಘಟನೆಯಲ್ಲಿ ಇರಬೇಕು ಅಂತ ಇಲ್ಲ. ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಬಹಳ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಗಮನಕ್ಕೆ ತಂದು ಎಫ್ಐಆರ್ ಮಾಡಿದ್ದು ಬಿಟ್ರೆ ಕ್ರಮವಾಗಿಲ್ಲ. ಸಂಘ ಪರಿವಾರದವರು ಓಪನ್ ಹೇಳಿಕೆ ಕೊಟ್ಟರೂ ಕ್ರಮ ಆಗ್ತಿಲ್ಲ. ಇಲ್ಲಿ ಶಾಸಕರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಸರ್ಕಾರ ತಕ್ಷಣ ಕೊಲೆಯ ಹಿಂದಿರೋ ಎಲ್ಲರನ್ನ ಹುಡುಕಿ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದ್ದಾರೆ. ಬಂಟ್ವಾಳದ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆಯ ವೇಳೆ ಮುಸ್ಲಿಂ ಮುಖಂಡರು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ ಹಾಗೂ ಕೊಲೆಗೆ ಪ್ರಚೋದನೆ ನೀಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಮೃತದೇಹವನ್ನ ಇಟ್ಟು ಪ್ರತಿಭಟನೆ ನಡೆಸುತ್ತೇವೆ ಎಂದು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಕದ್ರಿ ಪೊಲೀಸರು ಹಿಂದೂ ಮುಖಂಡ ಶರಣ್ ಪೊಂಪೆಲ್ನನ್ನ ಬಂಧಿಸಿದ್ದು, ಸುಹಾಸ್ ಶೆಟ್ಟಿ ಮೃತಪಟ್ಟ ಸಂದರ್ಭ ಬಂದ್ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಬಂಧಿಸಿದ್ದಾರೆ. ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಕದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಕದ್ರಿ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಇವತ್ತಿನ ಘಟನೆಯ ಹಿನ್ನೆಲೆ ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಬಂಧನ ಮಾಡಿದ್ದಾರೆ. ಇದು ಜಾಮೀನಾಗುವ ಕೇಸ್ ಎಂದು ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ಹೇಳಿದ್ದಾರೆ. ಪೊಲೀಸರು ಸುಹಾಸ್ ಹತ್ಯೆಯ ವೇಳೆ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ದ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ನನ್ನ ಬಂಧಿಸಿದ್ದು, ಕದ್ರಿ ಪೊಲೀಸರು ಬಳಿಕ ಮಂಗಳೂರಿನ ಬೋಂಧೆಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ದು, ವಿಚಾರಣೆಯ ಬಳಿಕ ನ್ಯಾಯಾಧೀಶರು ಜಾಮೀನು ನೀಡಿದ್ದಾರೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಸರ್, ಕರಾವಳಿಯಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಹತ್ಯೆಗಳು ನಡೀತಾನೆ ಇದೆ. ಮೊನ್ನೆ ಅಷ್ಟೇ ಸುಹಾಸ್ ಶೆಟ್ಟಿ ಹತ್ಯೆ ಆಗಿರ್ಬೋದು. ಈಗ ಮತ್ತೆ ಬಂಟ್ವಾಳದಲ್ಲಿ ರಹೀಂ ಎನ್ನುವರಂತ ಒಂದು ಹತ್ಯೆ ಆಗಿರುವಂತದ್ದು. ಈ ಒಂದು ಕರಾವಳಿಯಲ್ಲಿ ರಕ್ತಪಾತ ಕೊನೆಗೊಳ್ಳುವುದಿಲ್ವಾ ಅಥವಾ ಯಾವಾಗ ಕೊನೆಗೊಳ್ತದೆ ಅನ್ನುವಂಥ? ನೋಡಿ, ಕರಾವಳಿಯಲ್ಲಿ ನಿರಂತರವಾಗಿ ಕಳೆದ ಕೆಲವು ವರ್ಷಗಳಿಂದ ಯೋಜಿತ ರೀತಿಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಇಂತಹ ಕೃತ್ಯಗಳು ನಡೀತವೆ. ಪೊಲೀಸ್ ಇಲಾಖೆ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಪರಾಧಿಗಳನ್ನ ಬಂಧಿಸುತ್ತಾರೆ, ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯ ವಿವಿಧ ಕಾರಣಗಳನ್ನು ಮುಂದಿಟ್ಟುಕೊಂಡು ಅಂಥವರಿಗೆ ಕೆಲವರಿಗೆ ಜಾಮೀನು ಮಂಜೂರು ಮಾಡ್ತದೆ. ಇದು ಸಾರ್ವಜನಿಕವಾಗಿ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ ಅಂತ ಹೇಳಿದರೆ, ನಿಮ್ಮ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಎನ್ನುವಂಥ ಅಭಿಪ್ರಾಯವನ್ನು ಬಿಂಬಿಸ್ತದೆ.
ಒಬ್ಬ ಕೊಲೆ ಪ್ರಕರಣದ ಆರೋಪಿಯೊಬ್ಬ ನೇರವಾಗಿ ಜೈಲಿಗೆ ಹೋಗಿ ಸ್ವಲ್ಪ ದಿನ ಕಳೆದು ವಾಪಸ್ಸು ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡು ವಾಪಸ್ಸು ಬಂದಾಗ ಆತನನ್ನು ಜೈಲಿನ ಆವರಣದಲ್ಲೇ ಹೂಮಾಲೆ ಹಾಕಿ ಸ್ವಾಗತಿಸುವಂಥ ವ್ಯವಸ್ಥೆ ಇರುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಆದ್ದರಿಂದ ಇಂತಹ ಘಟನೆಗಳು ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಕೊಡ್ತದೆ ಎನ್ನುವುದನ್ನು ಸುರಿಗೆ ಆಲೋಚನೆ ಮಾಡಬೇಕು. ಮತ್ತೊಂದು ವಿಚಾರ ಅಂತ ಹೇಳಿದರೆ, ಯಾವ ಕಾರಣಕ್ಕೆ ಕೊಲೆ ಆಯಿತು ಎನ್ನುವುದನ್ನು ಸರಿಯಾದ ರೀತಿಯಲ್ಲಿ ಪರಾಮರಿಸಿದ್ದಾರೆ. ಇನ್ನು ಮುಂದಕ್ಕೆ ಅಂತಹ ಘಟನೆಗಳು ಯಾಕೆ ಆಗಬಾರ್ದು, ಹೇಗೆ ಅದನ್ನು ತಡೆಗಟ್ಟಬೇಕು, ಹೇಗೆ ಅದನ್ನು ನಿಯಂತ್ರಿಸಬೇಕು ಎನ್ನುವುದನ್ನು ಇಲಾಖೆಗಳು ಇದು ಮಾಡಬೇಕು. ಈಗ ಅಬ್ದುಲ್ ರಹಿಮಾನ್ ಅವರ ಹತ್ಯೆಯಾಗಿದೆ. ಅತ್ಯಂತ ಬರ್ಬರ ರೀತಿಯಲ್ಲಿ ಒಂದು ಮನೆಯ ಬಾಗಿಲಲ್ಲಿ ಹಾಡು ಹಗಲೇ ಈ ಕೃತ್ಯ ನಡೆದಿದೆ. ರಾಜೀವಿ ಎನ್ನುವವರ ಮನೆಗೆ ಇವರು ಹೊಯ್ಗೆ ಕೊಂಡೋಗಿ ಅನ್ಲೋಡ್ ಮಾಡಿ ಬೊಲೆರೋ ಪಿಕಪ್ ವಾಹನದ ಚಾಲಕ ಸೀಟಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಬೈಕಿನಲ್ಲಿ ಬಂದಂಥ ಇಬ್ಬರು ಅವರನ್ನು ಗಾಡಿಯಿಂದ ಹೊರಗೆಳೆದು ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು. ತಲೆಯ ಭಾಗಕ್ಕೆ ಬಿದ್ದಂಥ ಏಟಿನಲ್ಲೇ ಅವರು ಜೀವ ಕಳೆದುಕೊಂಡಿದ್ದಾರೆ. ಅವರು ಒಟ್ಟಿಗೆ ಇದ್ದ ಕಲಂದರ್ ಶಾಫಿ ಎಂಬುವರಿಗೂ 2-3 ಏಟುಗಳೇ ಬಿದ್ದಿದೆ. ಆದರೆ ಸುದೈವ ವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಂತಕರು ಅಲ್ಲಿಂದ ಓಡಿ ಹೋಗಿದ್ದಾರೆ, ಯಾಕಂದರೆ ಯಾರು ಅಲ್ಲಿ ನಿಲ್ಲಲ್ಲ. ಈಗ ಇಡೀ ಘಟನೆಯನ್ನು ನೋಡಿದಾಗ ಇದೊಂದು ಯೋಜಿತ ರೀತಿಯ ಹತ್ಯೆ ಎನ್ನುವುದು ಸ್ಪಷ್ಟವಾಗ್ತದೆ. ರಾಜೀವಿಯವರ ಮನೆಗೆ ಮರಳಿನ ಅವಶ್ಯಕತೆ ಇದ್ದಾಗ ಅವರು ಆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಂತಹ ಅಬ್ದುಲ್ ರಹಿಮಾನ್ ಅವರಿಗೆ ಕಾಲ್ ಮಾಡಿದ್ದಾರೆ. ದೀಪಕ್ ಎನ್ನುವರನ್ನು ಕಾಲ್ ಮಾಡಿದ್ದು ಇದರಲ್ಲಿ. ಇವರು ಮರಳನ್ನು ಲೋಡ್ ಮಾಡಿಕೊಂಡು ಹೋಗಿದ್ದಾರೆ. ಸಾಧಾರಣವಾಗಿ ಅವರು ಮರಳು ಎಲ್ಲಿಂದ ತುಂಬಿಸ್ಕೊಳ್ತಾರೆ, ಪಲ್ಗುಡಿ ನದಿ ತೀರದಿಂದ ತುಂಬಿಸ್ಕೊಳ್ಳುವುದು. ಅಲ್ಲಿಂದ ಅಲ್ಲಿಗೆ ಹೋಗುವಾಗ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ಇರ್ತದೆ. ಆ ಟೈಮಿಗೆ ಅಡ್ಜಸ್ಟ್ ಮಾಡಿಕೊಂಡು ಬೈಕಿನಲ್ಲಿ ಬಂದಂತಹ ಹಂತಕರು ತಮ್ಮ ಕೆಲಸ ಮುಗಿಸಿಕೊಂಡು ಹೋಗಿದ್ದಾರೆ. ಈಗ ಆಲ್ರೆಡಿ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಅಬ್ದುಲ್ ರಹಿಮಾನ್ ಅವರ ಸ್ನೇಹಿತ ನಿಸಾರ್ ಎಂಬವರು ನೀಡಿದಂಥ ದೂರಿನಂತೆ ಇಬ್ಬರ ಹೆಸರನ್ನು ಉಲ್ಲೇಖಿಸಿ ಒಟ್ಟು 15 ಮಂದಿಯ ಮೇಲೆ ಕೇಸು ದಾಖಲಾಗಿದೆ. ಒಂದು ದೀಪಕ್, ಯಾರು ಮರಳು ಬೇಕು ಅಂತ ಹೇಳಿ ಕಾಲ್ ಮಾಡಿ ಕರೆಸಿದಂಥ ದೀಪಕ್, ಮತ್ತೆ ಸುಮಿತ್ ಮತ್ತು ಇತರ ಒಟ್ಟು 15 ಮಂದಿ ಅಂತೇಳಿ ಕೇಸು ದಾಖಲಾಗಿದೆ. ಅಂದ್ರೆ ಅವರು ಪ್ರತ್ಯಕ್ಷದರ್ಶಿಗಳು ಅಲ್ಲ, ನಾಸೀರ್ ಪ್ರತ್ಯಕ್ಷದರ್ಶಿ ಅಲ್ಲ. ನಾಸೀರ್ ಬೇರೆ ಕಡೆಯಲ್ಲಿದ್ದರು. ಅವರಿಗೆ ಮುಸ್ತಫಾ ಎನ್ನುವರು ಒಂದು ಕಾಲ್ ಮಾಡಿದರು, ಹೀಗೀಗೆ ಕಾಂಬೋಡಿಯಾ ರಾಜೀವ್ ಅವರ ಮನೆಯ ಬಾಗಿಲಲ್ಲಿ ರಹೀಮ್ ಮೇಲೆ ಅಟ್ಯಾಕ್ ಆಗಿದೆ, ಅರ್ಜೆಂಟು ಬಾ ಅಂತೇಳಿ. ಹಾಗೆ ಇವರು 2 ವೀಲರಲ್ಲಿ ಅಲ್ಲಿಗೆ ಹೋದಾಗ ಇವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕಲಂದರ್ ಗಂಭೀರವಾಗಿ ಗಾಯಗೊಂಡಲ್ಲಿ ಕೂತಿದ್ರು. ಮತ್ತು ಅಲ್ಲಿ ಕೆಲವರು ಸೇರಿದ್ರು. ಇಮ್ಮಿಡಿಯೇಟ್ ಒಂದು ಆ್ಯಂಬುಲೆನ್ಸನ್ನು ತರಿಸಿದ್ರು. ಅದರಲ್ಲಿ ಇಬ್ಬರನ್ನು ಹಾಕಿಕೊಂಡು ಮಂಗಳೂರಿಗೆ ಕರ್ಕೊಂಡು ಹೈಲ್ಯಾಂಡ್ ಹಾಸ್ಪಿಟಲ್ಗೆ ತಂದಾಗ ಇವರು ಡೆತ್ ಆಗಿದೆ ಅಂತ ಅನೌನ್ಸ್ ಮಾಡಿದರು. ಇವರಿಗೆ ಕಲಂದರ್ ಶಾಫಿ ಅವರಿಗೆ ಟ್ರೀಟ್ಮೆಂಟ್ ಆಯಿತು, ಅವರಿಗೆ ಆಪರೇಷನ್ ಆಯಿತು, ಅವರು ಪ್ರಾಣಾಪಾಯದಿಂದ ಪಾದರು. ಅದರ ನಂತರ ಈ ಡೆಡ್ ಬಾಡಿಯನ್ನು ಮರಣೋತ್ತರ ಸರಿಗಾಗಿ ದೇರ್ಲಕಟ್ಟೆ ಯರಪಾಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ರಾತ್ರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದರು. ಬೆಳಿಗ್ಗೆ ಅದನ್ನು ಸಂಬಂಧಿಕರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತಿನ ವೇಳೆಗೆ ಅಂತ್ಯ ಸಂಸ್ಕಾರವು ಮುಗಿದಿದೆ. ಇದು ಅಲ್ಲಿ ನಡೆದಂಥ ಘಟನೆ. ಇದು ಮೇಲ್ನೋಟಕ್ಕೆ ನೋಡುವಾಗಲೇ ಗೊತ್ತಾಗುತ್ತೆ ಇದು ಒಂದು ಪೂರ್ವಯೋಜಿತ ಅಂತ ಹೇಳಿ. ಆದರೆ ಪೂರ್ವಯೋಜಿತ ಕೃತ್ಯ ಅಂತ ಹೇಳಿದ ಕೂಡಲೇ ನಿಮಗೆ ರಿಯಾಕ್ಟ್ ಆಗೋದು ಬಜ್ಪೆಯಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ. ಸುಹಾಸ್ ಶೆಟ್ಟಿಯ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಯೇ ತೀರ್ತೇವೆ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು, ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಆ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂಥವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು. ಬಜ್ಪೆಯಲ್ಲಿ ನಡೆದಂತಹ ಪ್ರತಿಭಟನಾ ಸಭೆ
ಆ ಸಂದರ್ಭದಲ್ಲಿಯೂ ಸಹ ಪ್ರಮುಖ ಭಾಷಣಕಾರರು ಅದನ್ನೇ ಉಲ್ಲೇಖಿಸಿದ್ರು. ಯಾಕಂತ ಹೇಳಿದರೆ ಸುಭಾಷ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನು NIAಗೆ ಕೊಡಬೇಕು ಮತ್ತು ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರನ್ನು ಬಂಧಿಸಬೇಕು ಎನ್ನುವುದು ಆಗ್ರಹ ಆಗಿತ್ತು. ಆದರೆ ಪೊಲೀಸರು ಅದಕ್ಕೆ ನಾವು ಆಲ್ರೆಡಿ 11 ಮಂದಿ ಆರೋಪಿಗಳನ್ನು ಬಂಧಿಸಿದ್ದೇವೆ, ಮತ್ತಷ್ಟು ತನಿಖೆ ನಡೆಸ್ತಾ ಇದ್ದೇವೆ, ಆದರೆ ಇದನ್ನು ಉನ್ನತ ಮಟ್ಟದ ತನಿಖೆ ಕೊಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರು. ರಾಜ್ಯ ಸರ್ಕಾರವು ಅದೇ ತೀರ್ಮಾನಕ್ಕೆ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ರೋಷ ಹೆಚ್ಚಾಗಿತ್ತು. ಸುಭಾಷ್ ಶೆಟ್ಟಿಯ ಹತ್ಯೆಯ ಮರುದಿನವೇ ದಕ್ಷಿಣ ಕನ್ನಡ ಜಿಲ್ಲಾ ಬಂದಿಗೆ ಕಾಲ್ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ಜಿಲ್ಲಾ ಬಂದ್ ಆಗಿತ್ತು. ಆದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಮಾಡಿದರು. ಇದಾದ ಬೆನ್ನಲ್ಲಿ ಏನಾಗುತ್ತದೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಮನೋಭಾವ ಹೊಂದಿರುವವರೆಲ್ಲ ಒಂದೊಂದು ಕಡೆಯಲ್ಲಿ ಒಟ್ಟಾಗ್ತಾ ಹೋಗ್ತಾರೆ. ಇದಕ್ಕೊಂದು ಪ್ರತ್ಯೇಕವಾದಂತಹ ಒಂದು ಕೌಂಟರ್ ಮಾಡಬೇಕು ಅಂತೇಳಿ ಈಗ ಸುಭಾಷ್ ಶೆಟ್ಟಿಯ ಹತ್ಯೆಗೆ ಕೌಂಟರ್ ಆಗಿಯೇ ಈ ಘಟನೆ ನಡೆದಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ನಿಸಾರ್ ಕೊಟ್ಟಂತ ಕಂಪ್ಲೇಂಟಲ್ಲಿ ದೀಪಕ್ ಮತ್ತು ಸುಮಿತ್ ಅವರ ಹೆಸರನ್ನು ಸೇರಿಸಿ, ಈ ಸುಮಿತ್ ಯಾರು ಎನ್ನುವುದು ಪ್ರಶ್ನೆ ಬರ್ತದೆ. ಈ ಸುಮಿತ್ ಮಂಗಳೂರಿನ ಖಾಸಗಿ ಹಣಕಾಸು ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿರುವವರು. ಈ ಘಟನೆ ನಡೆದ ಸ್ಥಳದಿಂದ ಸುಮಾರು 1-2 ಕಿಲೋಮೀಟರ್ ಆಸುಪಾಸಿನಲ್ಲೇ ಸುಮಿತ್ ಅವರ ಮನೆ ಇದೆ, ಕೊಳ್ತಮಂಜಲಲ್ಲಿ. ಆಯ್ತಾ, ಅವರು ವಿಶ್ವಕರ್ಮ ಸಮಾಜಕ್ಕೆ ಸೇರಿದವರು. ಅವರು ಬಜರಂಗ ದಳದ ಗೋರಕ್ಷಕ ಪ್ರಮುಖ ಬಂಟ್ವಾಳ ಪ್ರಕರಣ ಇದರ ಮುಖ್ಯಸ್ಥ ಆಗಿದ್ದಂಥ ಭರತ್ ಕುಮಡೇಲ್ ಅವರೊಟ್ಟಿಗೆ ಇರುವವರು. ಅವರು ಎಲ್ಲಿಗಾದರೂ ಹೋಗುವಾಗ ಅವರ ವಾಹನವನ್ನು ಡ್ರೈವಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದವರು, ಅವರೊಟ್ಟಿಗೆ ಇದ್ದವರು. ಆದ್ದರಿಂದ ಸುಮಿತ್ ಅವರ ಹೆಸರು ಯಾವಾಗ ಈ ಪ್ರಕರಣದಲ್ಲಿ ಸೇರ್ಕೊಳ್ತಾ ಹೋಗ್ತಾ, ಯಾಕಂತ ಹೇಳಿದರೆ ಸುಮಿತ್ ಅವರ ಹೆಸರನ್ನು ನಿಸಾರ್ ಅವರಿಗೆ ಹೇಳಿದ್ದೆ ಈ ಪ್ರಕರಣದಲ್ಲಿ ಗಾಯಾಳು ಆಗಿರುವ ಕಲಂದರ್ ಶಾಫಿ. ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಿಸಾರ್ ಅವರು ಕೇಳಿದ್ದಾರೆ ಯಾರು ಏನು ಅಂತಂದ್ರೆ, ಆಗ ಅವರು ಹೇಳಿರುವಂಥದ್ದು ಈ ಸುಮಿತ್ ಅವರ ಹೆಸರನ್ನು ಹೇಳಿದ್ದಾರೆ ಮತ್ತು ದೀಪಕ್ ಅವರ ಹೆಸರನ್ನು ಹೇಳಿದ್ದಾರೆ. ದೀಪಕ್ ಫೋನ್ ಮಾಡಿದ್ದು ಅಂತೇಳಿ. ಈ ಘಟನೆ ಆಗುವಾಗ ದೀಪಕ್ ಒಟ್ಟಿಗೆ ಇದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಕಲಂದರ್ ಶಾಫಿ ಅವರು ನಿಸಾರ್ ಅವರಿಗೆ ಹೇಳಿದ್ದು, ನಿಸಾರ್ ಅವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿರುವರು. ಆದ್ದರಿಂದ ಇದರಲ್ಲಿ ಒಂದು ರೀತಿಯಲ್ಲಿ ನೇರ ಸಂಬಂಧ ಇರುವುದು ಸುಮಿತಿಗೆ. ಯಾಕಂದರೆ ಸುಮಿತ್ ಪರಿಚಯ ಇಲ್ಲದ ಹುಡುಗ ಅಲ್ಲ, ಹೊಸಬ ಅಲ್ಲ, ಎಲ್ಲಿಂದಲೋ ಬಂದು ಕೃತ್ಯ ಮಾಡಿ ಹೋದದ್ದಲ್ಲ. ಯಾಕಂದರೆ ಸುಮಿತ್ ಅದೇ ಪರಿಸರದ ಸಾರ್ವಜನಿಕವಾಗಿ ಗುರುತಿಸಿಕೊಂಡವನು ಮತ್ತು ಅಲ್ಲಿ ಇದ್ದವರಿಗೆ ಎಲ್ರಿಗೂ ಪರಿಚಯ ಇದ್ದವರು. ಕಲಂದರ್ ಶಾಫಿಗೂ ಪರಿಚಯ ಇದ್ದವನೇ, ಈ ನಿಸಾರ್ ಅವರಿಗೂ ಪರಿಚಯ ಇದ್ದದ್ದೇ. ಸುತ್ತಮುತ್ತಲಲ್ಲಿ ಇರುವಂತಹ ಹುಡುಗರು ಪರಸ್ಪರ ಪರಿಚಯ ಇರುವಂಥದ್ದೇ. ಆದ್ದರಿಂದ ಪರಿಚಯ ಇತ್ತು. ಆದ್ದರಿಂದ ಇದರಲ್ಲಿ ನೀವು ನಿಸಾರ್ ಕಂಪ್ಲೇನೆಂಟ್ ಯಾರಿದ್ದಾರೆ ನಿಸಾರ್ ಅವರನ್ನು ಇದರಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷದರ್ಶಿ ಅಂತ ಹೇಳಲಿಕ್ಕೆ ಬರುತ್ತೆ. ಯಾಕಂದರೆ ಪ್ರತ್ಯಕ್ಷದರ್ಶಿ ಇದ್ದಂತಹ ಕಲಂದರ್ ಶಾಫಿ ಏನು ಹೇಳಿದ್ದಾರೆ ಅದನ್ನೇ ಅವರು ದೂರಿನಲ್ಲಿ ಉಲ್ಲೇಖಿಸಿರುವುದು. ಆದ್ದರಿಂದ ಅವರಿಬ್ಬರ ಹೆಸರನ್ನು FIR ಅಲ್ಲಿ ನಮೂದಿಸಲಾಗಿದೆ. ಮತ್ತು ಇತರ ಒಟ್ಟು 15 ಜನ ಅಂತ ಹೇಳಿದ್ದಾರೆ. ಅಷ್ಟು ಆ ಬಗ್ಗೆ ಒಂದು ಕೇಸು ದಾಖಲಾಗಿದೆ. ಅವರ ಪ್ರಕಾರ ಏನಂದರೆ ಕೇವಲ ಇಬ್ಬರು ಬರಲಿಲ್ಲ ಈ ಕೃತ್ಯಕ್ಕೆ, ಕೇವಲ ಇಬ್ಬರು ಬರಲಿಲ್ಲ. ಅವರ ಒಟ್ಟಿಗೆ ಬೇರೆ ಒಂದು ತಂಡ ಬಂದಿತ್ತು. ಆ ತಂಡ ಇವರ ಗಮನಕ್ಕೆ ಬರಲಿಲ್ಲ, ಅವರು ಬೇರೆ ಕಡೆ ಇದ್ದರು. ಇಲ್ಲಿ ಕೃತ್ಯ ಆದ ಕೂಡಲೇ ಅವರು ಒಟ್ಟಿಗೆ ಹೋಗಿದ್ದಾರೆ ಎನ್ನುವ ರೀತಿಯಲ್ಲಿ ದೂರು ದಾಖಲಾಗಿರುವುದು. ಆದ್ದರಿಂದ ಈ ಘಟನೆ ಸುಭಾಷ್ ಶೆಟ್ಟಿ ಹತ್ಯೆಗೆ ಸ್ಪಷ್ಟವಾದ ಪ್ರತೀಕಾರದ ಕೃತ್ಯ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ.
ಅದೇ ಸರ್, ಈಗ ನಾವು ಹೇಳಿದಾಗೆ ಕೋಮು ದ್ವೇಷಗಳು ಈ ಕರಾವಳಿಯಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ಸಲ ಕೋಮು ದ್ವೇಷಕ್ಕೆ ಒಬ್ರಲ್ಲೊಬ್ರು ಬಲಿ ಆಗ್ತಾನೆ ಇದ್ದಾರೆ. ಈ ಒಂದು ಕೊಲೆಗೆ ಇನ್ನೊಂದು ಕೊಲೆಯ ಪ್ರತಿಕಾರನ ಅಥವಾ ಬೇರೆ ಏನು ಸೊಲ್ಯೂಷನ್ ಇಲ್ವಾ ಅನ್ನುವಂಥದ್ದು. ಪ್ರತಿ ಸಲ ಹೀಗೆ ಆದ್ರೆ ಕರಾವಳಿಯಲ್ಲಿ ಆ ಭಯದ ವಾತಾವರಣ ಕೂಡ ಸೃಷ್ಟಿ ಆಗ್ತದೆ. ಈಗ ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು. ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿದ್ದಾರೆ. ಅದು ಮುಸ್ಲಿಂ ಸಮುದಾಯದ ಒಂದು ಗುಂಪು. ಅದು ಸಹ ಯೋಜಿತ ರೀತಿಯಲ್ಲಿ ನಡೆದಂಥ ಹತ್ಯೆ. ಸುಹಾಸ್ ಶೆಟ್ಟಿಯ ಮೇಲೆ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ಇತ್ತು. ಅವರ ಮೇಲೆ ಎರಡು ಕೊಲೆ ಪ್ರಕರಣಗಳು ದಾಖಲಾಗಿದ್ದವು ಮತ್ತು 3 ಇತರ ಪ್ರಕರಣಗಳು ದಾಖಲಾಗಿದ್ದವು. ಅಂದರೆ ಪೊಲೀಸರ ಸುಪರ್ದಿಯಲ್ಲಿ ಇದ್ದಂತಹ ವ್ಯಕ್ತಿ. ಆದರೆ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಬಲಿಯಾದ ಯುವಕ ಯಾರು? ಅಬ್ದುಲ್ ರಹಿಮಾನ್, 32 ವರ್ಷ, ದುಡಿದು ತಿನ್ನುವಂಥ ಯುವಕ, ಮದುವೆಯಾಗಿ 2 ಮಕ್ಕಳೇನೋ ಇದ್ದಾರೆ. ಕೊಳತ್ತ ಮಜಲ್ನಲ್ಲಿ ರಸ್ತೆ ಬದಿಯಲ್ಲಿ ಅವರ ಮನೆ ಇದೆ. ಇಡೀ ಅವರ ಕುಟುಂಬ, ಅಣ್ಣ ಮತ್ತು ಅವರ ಚಿಕ್ಕಪ್ಪನ ಮಕ್ಕಳು, ಅವರು ಇವರೆಲ್ಲ ಒಂದು ಲೆಕ್ಕದಲ್ಲಿ ಕೂಲಿ ಕಾರ್ಮಿಕರು ಅಂತ ನಾವು ಹೇಳ್ತೇವೆ. ಈ ಬಾಡಿಗೆ ವಾಹನಗಳನ್ನು ಇಟ್ಟುಕೊಂಡು, ಅದು ಟಿಪ್ಪರ್ ಎಲ್ಲ ಅವ್ರದ್ದು ಸ್ವಂತ ವಾಹನಗಳನ್ನೆಲ್ಲ ಇಟ್ಟುಕೊಂಡು ಅವರು ಹೊಯ್ಗೆ, ಕಲ್ಲು, ಮಣ್ಣು ಇತ್ಯಾದಿಗಳನ್ನು ಸಾಗಿಸಿ ಜೀವನ ನಿರ್ವಹಣೆ ಮಾಡ್ತಿದ್ದವರು. ಸ್ಥಳೀಯವಾಗಿ ಅವರೊಂದಿಗೆ ಯಾರಿಗೂ ದ್ವೇಷ ಇಲ್ಲ. ಇವರಿಗೂ ಬೇರೆಯವರ ಮೇಲೆ ಯಾವುದೇ ದ್ವೇಷ ಇಲ್ಲ. ಅಲ್ಲಿನ ಸುತ್ತಮುತ್ತಲಿನ ಸುಮಾರು 400-500 ಮನೆಗಳ ಅಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ ಅದಕ್ಕಿಂತ ದುಪ್ಪಟ್ಟು ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಅಷ್ಟು ಮನೆಗಳಿವೆ. ಮುಸ್ಲಿಮರ ಮನೆಗಳು ಒಂದೊಂದು ಕಡೆಯಲ್ಲಿ ಕೇಂದ್ರೀಕೃತವಾಗಿದ್ದರೆ ಹಿಂದೂಗಳ ಮನೆಗಳು ಅಲ್ಲಲ್ಲಿ ಚದುರಿಕೊಂಡಿದೆ. ಅದರಿಂದ ದುಪ್ಪಟ್ಟು ಸಂಖ್ಯೆಯಲ್ಲಿ ಹಿಂದೂಗಳ ಮನೆ ಇದೆ. ಅಷ್ಟೂ ಮನೆಗಳಲ್ಲಿಗೆ ಯಾವುದಾದರೂ ಜಲ್ಲಿ ಬೇಕಾದರೆ, ಕಲ್ಲು ಬೇಕಾದರೆ, ಯಾವುದಾದ್ರೂ ವಸ್ತುಗಳನ್ನು ತರಬೇಕಿದ್ದರೆ, ಹೊಯ್ಗೆ ಬೇಕಿದ್ದರೆ ಕಾಲ್ ಹೋಗ್ತಾ ಇದ್ದದ್ದೇ ನಿಸಾರ್, ಇಲ್ಲದ್ರೆ ನಿಸಾರ್ನ ಅಣ್ಣ ಹನೀಫಿಗೆ. ಅವರು ಅದನ್ನು ತಂದು ಮನೆಯ ಬಾಗಿಲಿಗೆ ಮುಟ್ಟಿಸ್ತಾ ಇದ್ರು. ಹಣ ಒಂದು ವೇಳೆ ಕೊಡಲಿಕ್ಕೆ ಸಾಧ್ಯ ಆಗದಿದ್ದರೆ ಒಂದು 4 ದಿವಸದ ಸಮಯಾವಕಾಶನೂ ಕೊಡ್ತಾ ಇದ್ರು. ಅವರು ಯಾರೊಂದಿಗೂ ಗಲಾಟೆ ಮಾಡಿದವರಲ್ಲ. ಒಂದು ವೇಳೆ ಹಣವನ್ನು ತಿಂಗಳನ್ನು ಗಟ್ಟಿ ಬಾಕಿ ಇಟ್ಟವರು ಇದ್ದಾರೆ. ಯಾಕಂದರೆ ಹೇಳಿದರೆ ಅದು ಹಳ್ಳಿ ಪ್ರದೇಶ, ಜನರಿಗೆ ಕಷ್ಟಗಳಿರ್ತದೆ. ಅದಕ್ಕೆ ಅವರು ಸ್ಪಂದಿಸ್ತಿದ್ದವರು. ಇಲ್ಲ, ಸ್ಥಳೀಯ ಮಸೀದಿಯ ಆಡಳಿತ ಜಮಾತ್ ಸಮಿತಿ ಅಂತ ನಾವು ಏನು ಹೇಳ್ತೇವೆ, ಅದರಲ್ಲಿ ಕಾರ್ಯದರ್ಶಿ ಆಗಿದ್ದವರು. ಮತ್ತು ಅವ್ರದ್ದೊಂದು ಸಂಘಟನೆ ಇದೆ, SKSS ಅಂತೇಳಿ, ಅದರಲ್ಲಿ ಸಕ್ರಿಯರಾಗಿದ್ದವರು. ಅಂದರೆ ಅದು ಮಸೀದಿಗೆ ಸಂಬಂಧಪಟ್ಟಂಥ ಸಂಘಟನೆ, ಅದೇನು ಸಾರ್ವಜನಿಕ ಸಂಘಟನೆಗಳಲ್ಲ. ನಿಮಗೆ ಬೇರೆ ಸಂಘಟನೆ ರೀತಿಯಲ್ಲಿ SKSFನ ಸದಸ್ಯ ಅಂತ ಹೇಳಿದ ಕೂಡಲೇ ಅದು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಘಟನೆ ಹೊರತು ಅದಕ್ಕೆ ಬೇರೆ ಆಯಾಮ ಇಲ್ಲ ಅಂತ ಇದರಲ್ಲಿ ಸಕ್ರಿಯರಾಗಿದ್ದವರು. ಅಂಥವರನ್ನು ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ. ಇದು ಎಷ್ಟು ಸರಿ ಎನ್ನುವ ಪ್ರಶ್ನೆಯನ್ನು ನಾವೀಗ ಕೇಳುವಂಥದ್ದು. ಯಾಕಂದರೆ ಇವತ್ತು ಅವರ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಸೇರಿದಂಥ ಜನರಾಗಿರ್ಬೋದು, ಆ ಸಮುದಾಯದ ಮುಖಂಡರಾಗಿರ್ಬೋದು, ಎಲ್ಲರೂ ಪ್ರಶ್ನೆ ಮಾಡುತ್ತಿರುವುದು ಇದನ್ನು. ಈಗ ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಿದಂತಹ 11 ಮಂದಿ ಅಲ್ಲ, ಅದಕ್ಕೂ ಮೀರಿದ ಒಂದು 10 ಮಂದಿ ಇರ್ಬೋದು. ಅವರಿಗೆ ಕಾನೂನು ರೀತಿಯ ಶಿಕ್ಷೆ ಕೊಡೋದು ಕಾನೂನಿಗೆ ಬಿಟ್ಟ ವಿಚಾರ. ಒಂದು ವೇಳೆ ಅದರಲ್ಲಿ ಪೊಲೀಸರು ಬಿಟ್ಟವರು ಯಾರೋದಿದ್ರೆ ಅವರನ್ನು ಹುಡುಕಿ ಕೊಲ್ಲಿ, ನಾವು ಅದನ್ನು ಕೇಳಿದ್ರು. ಆದರೆ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ, ಅದು ಯಾರು ಬೇಡ ಅಂತ ಹೇಳಲ್ಲ. ಆದರೆ ಒಬ್ಬ ಅಮಾಯಕನನ್ನು ಈ ರೀತಿಯಾಗಿ ಹಾಡುವಾಗಲೇ ಒಂದು ಸಮಾಜವನ್ನು ಬೆದರಿಸುವ ರೀತಿಯಲ್ಲಿ ನೀವು ಕೃತ್ಯ ಮಾಡ್ತೀರಿ ಅಂತಂದರೆ, ಆ ಕೃತ್ಯವನ್ನು ನೋಡಿಕೊಂಡು ಆಡಳಿತ ವ್ಯವಸ್ಥೆ ಸುಮ್ಮನೆ ಕೂರ್ತದಾದರೆ ಅದು ಯಾವತ್ತಿಗೂ ಅಪಾಯಕಾರಿ. ಇವತ್ತು ಅಬ್ದುಲ್ ರಹಿಮಾನ್ ಅವರ ಹತ್ಯೆಯಾಗಿದೆ, ನಾಳೆ ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾರೆ. ಆ ಮನೆಯ ದೀಪ ಹಾರಿ ಹೋಗಿದೆ, ಅದು ವಾಪಸ್ ಬರಲ್ಲ. ಆ ಮಗುವಿಗೆ ತಂದೆ ಸಿಕ್ಕಲ್ಲ, ಆ ಹೆಣ್ಮಗಳಿಗೆ ಗಂಡ ಸಿಕ್ಕಲ್ಲ, ಆ ವೃದ್ಧ ತಂದೆ ತಾಯಿಗೆ ಮಗ ಸಿಕ್ಕಲ್ಲ.
ಯಾಕಂತ ಹೇಳಿದರೆ 32 ವರ್ಷಗಳ ಕಾಲ ಆ ಮಗನನ್ನು ಬೆಳೆಸಿದ ತಂದೆ ತಾಯಿ ಇದ್ದಾರೆ. ಇವತ್ತು ಯಾವತ್ತೂ ಸಹ ಮಕ್ಕಳ ಮರಣವನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವಂಥ ಕಷ್ಟ ತಂದೆ ತಾಯಿಗೆ ಬರಬಾರ್ದು, ಅದನ್ನು ನೋಡುವಂಥದ್ದು. ಅಂತಹ ಪರಿಸ್ಥಿತಿಗೆ ಆ ಮನೆಯನ್ನು ತಂದಿದ್ದಾರೆ. ಇದು ಬೇಸರ ಆಗುವುದು. ಇದು ಸಭ್ಯ ನಾಗರಿಕ ಸಮಾಜ ಒಪ್ಪುವಂಥದ್ದು ಅಂತ. ಆದ್ದರಿಂದ ಈ ಪ್ರಕರಣ ಇಲ್ಲಿಗೆ ಕೊನೆ ಆಗಬೇಕು ಅಂತ ಹೇಳುವುದು. ಸರ್, ಅದೇ ರೀತಿ ಈಗ ಆ ಸಮುದಾಯದ ಮುಖಂಡರು ಹೇಳ್ತಿರುವಂಥದ್ದು, ಪ್ರಚೋದನಕಾರಿ ಭಾಷಣವನ್ನು ಮಾಡಿರೋದ್ರಿಂದ ಅಥವಾ ಅಂತ ಭಾಷಣ ಮಾಡಿರೋರನ್ನು ಹಾಗೆ ಬಿಟ್ಟಿರೋದ್ರಿಂದ ಅಥವಾ ಪೊಲೀಸ್ನವರು ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಹೀಗೆಲ್ಲ ಕೃತ್ಯಗಳು ಆಗ್ತಾ ಇದೆ ಅನ್ನುವಂಥದ್ದು ಇದಷ್ಟು ಸರಿ ಅನ್ನುವಂಥದ್ದು. ಅಂದ್ರೆ ಮೊನ್ನೆ ಅಷ್ಟೇ ನಡೆದ ಬಜ್ಪೆ ಚಾಲೋ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣದಿಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ. ನೋಡಿ, ಪೊಲೀಸರು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದರೂ ಅವರ ವಿವೇಚನೆ ಕಾನೂನಿನ ಕಟ್ಟುನಿಟ್ಟಲ್ಲಿ ಮಾಡಲಿಕ್ಕೆ ಬರಲ್ಲ. ಕಾನೂನಿನ ಕಟ್ಟಳೆ ಒಳಗೆ ಮಾಡಬೇಕು. ಕಟ್ಟಳೆ ಒಳಗೆ ಬೇರೆ ಒಳಗೆ. ಈಗ ಬಜ್ಪೆಯಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಅಲ್ಲಿ ಭಾಗವಹಿಸಿದ್ದಂತಹ ಜನಪ್ರತಿನಿಧಿಗಳಿರ್ಬೋದು, ಭಾಷಣಕಾರರಿರ್ಬೋದು, ಸಂತ್ರಸ್ತ ಮನೆಯ ಎತ್ತವರಿರ್ಬೋದು. ದೀಪಕ ಇವರ ಸುಭಾಷ್ ತಂದೆ ತಾಯಿ ಸಾಯಿತು. ಅವರದ್ದು ಎಲ್ಲ ಕೂಗು ಏನಿತ್ತು ಅಂತ ಹೇಳಿದರೆ ಇಲಾಖೆಯ ವಿರುದ್ಧ ಇತ್ತು. ಇಲಾಖೆಯ ವಿರುದ್ಧ ಇತ್ತು. ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ. ಕೇವಲ 11 ಮಂದಿಯನ್ನು ಬಂಧಿಸಿ ಕೈ ತೊಳೆದುಕೊಂಡಿದ್ದಾರೆ. ಇದು ಒಂದು ಯೋಜಿತ ಆರ್ಗನೈಸ್ಡ್ ಕ್ರೈಮು. ಇದರ ತನಿಖೆಯ ವ್ಯಾಪ್ತಿ ವಿಸ್ತಾರವಾಗಬೇಕು. ಇದರಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳಿವೆ ಅಂತೇಳಿ ಅವರದ್ದು ಆಗ್ರಹ ಆಗಿತ್ತು. ಆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದವರು ಎಲ್ಲರೂ ಅಲ್ಲಿ ಸೇರಿದಂತಹ ಜನಸ್ತೋಮವನ್ನು ಒಂದು ರೀತಿಯಲ್ಲಿ ಉದ್ರೇಕಿಸುವಂತಹ ಮಾತುಗಳನ್ನು ಆಡಿದ್ದಾರೆ. ಆದರೆ ಎಲ್ಲರ ಮಾತುಗಳಲ್ಲಿ ಇದ್ದಂಥ ಏಕಮಾತ್ರ ಧ್ವನಿ ಏನಂತ ಹೇಳಿದರೆ ಸುಹಾಸ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಸುಹಾಸ್ ಸಾವಿಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಇರುವಂತಹ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಅಂತ, ಸೂಕ್ತ ತನಿಖೆ ಆಗಬೇಕು ಅಂತೇಳಿ. ಮತ್ತು ಆ ಪ್ರಕರಣ ನಡೆದ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಸ್ಥಳದಲ್ಲಿದ್ದರು. ಅವರ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಪೊಲೀಸ್ ಇಲಾಖೆ ಹಂಚಿಕೊಳ್ಳಿಲ್ಲ. ಇದರಲ್ಲಿ ಯಾರ್ಯಾರು ಇನ್ನೂ ಇನ್ವಾಲ್ವ್ ಆಗಿರ್ಬೋದು ಎನ್ನುವಂಥ ಸಂಶಯಗಳಿವೆ, ಅದನ್ನು ಹಂಚಿಕೊಳ್ಳಿಲ್ಲ. ಇದು ಎಲ್ಲವನ್ನು ಒಂದು ರೀತಿಯಲ್ಲಿ ತನಿಖೆಯ ವಿಚಾರವನ್ನು ಪೊಲೀಸರು ಮುಚ್ಚಿಟ್ಟಿದ್ದಾರೆ ಎನ್ನುವಂಥ ಭಾವನೆ ಕ್ರಿಯೇಟ್ ಆಗಿತ್ತು. ವಾಸ್ತವವಾಗಿ ಪೊಲೀಸರು ಯಾವುದೇ ತನಿಖೆಯ ಹಂತದಲ್ಲಿ ಕೆಲವೊಂದು ಅಂಶಗಳನ್ನು ಬಹಿರಂಗಪಡಿಸುವುದಿಲ್ಲ. ಅದು ತನಿಖೆಯ ದೃಷ್ಟಿಯಿಂದ ಮಾತ್ರ ಬಹಿರಂಗಪಡಿಸುವುದಿಲ್ಲ. ಆದರೆ ಜನರಿಗೆ ಆಗಿಲ್ಲ. ಜನರಿಗೆ ಪ್ರತಿಯೊಂದು ಗೊತ್ತಾಗಬೇಕು. ನಾಳೆ ಆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತಕ್ಕೆ ಬರುವಾಗ ಇದೆಲ್ಲ ವಿಚಾರಗಳು ಮೊದಲೇ ಸೋರಿಕೆಯಾದರೆ ವಿಚಾರಣಾ ಹಂತದಲ್ಲಿ ತೊಡಕು ಉಂಟಾಗುತ್ತೆ. ಇದರಿಂದ ಆರೋಪಿಗಳಿಗೆ ಅನುಕೂಲ ಆಗುತ್ತೆ ಎನ್ನುವುದು ಪೊಲೀಸರ ನಿಲುವಾಗಿರ್ತದೆ. ಆದ್ದರಿಂದಾಗಿ ಪೊಲೀಸರ ಆ ಸಂದರ್ಭದಲ್ಲಿ ಅದನ್ನು ಹೇಳುವುದಿಲ್ಲ. ಆದರೆ ಜನರಲ್ಲಿ ಆ ಸಂಶಯಗಳು ಸೃಷ್ಟಿಯಾಗುತ್ತದಲ್ಲ, ಆ ಅಂಶಗಳು ಇಂಥ ಕೃತ್ಯಗಳಿಗೆ ಪ್ರೇರಣೆಯಾಗುತ್ತದೆ. ಇಂಥ ಕೃತ್ಯಗಳಿಗೆ ಪ್ರೇರಣೆ ಆಗೋದು ಅಂತಹದ್ದು. ಈಗ ಪೊಲೀಸರಿಗೆ ಇದಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಯಾಗಿ ಇನ್ನೊಂದು ಯಾವುದಾದ್ರೂ ಘಟನೆ ನಡೀಬೋದು ಎನ್ನುವಂತಹ ಮುನ್ಸೂಚನೆ ಇತ್ತು, ಇರಲಿಲ್ಲ ಅಂತ ಹೇಳಿದರೆ. ಆದರೆ ಅಮಾಯಕ ರಹೀಮನ್ನು ಕೊಲ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಮಾಯಕ ರಹೀಮನ್ನು ಈ ರೀತಿಯಾಗಿ ಕೊಲ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕಂತ ಹೇಳಿದರೆ ರಹೀಮ್ ಅನ್ನು ಕೊಲ್ಲುವಂತಹ ದರ್ದು ಯಾರಿಗೂ ಇರಲಿಲ್ಲ. ಯಾಕಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಒಳಗೊಂಡಂಥ ಯುವಕ ಅಲ್ಲ. ಯಾರೊಂದಿಗೂ ಗಲಾಟೆ ತಂಟೆ ತಕರಾರು ಮಾಡಿದಂಥ ಯುವಕ ಅಲ್ಲ. ಅಂಥವನಿಗೆ ಯಾಕೆ ಕೊಲೆ ಮಾಡುವಂಥ ಅನಿವಾರ್ಯತೆ ಇರ್ತದೆ. ಆದ್ದರಿಂದ ಪೊಲೀಸರು ಆ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಯಾವುದಾದರೂ ಪ್ರಕರಣದಲ್ಲಿ ಒಳಗೊಂಡಿರುವಂತಹ ಇನ್ನೊಂದು ಸಮುದಾಯದ ಯುವಕರನ್ನು ಇವರು ಟಾರ್ಗೆಟ್ ಮಾಡ್ಬೋದು ಎನ್ನುವ ಆಲೋಚನೆ ಇತ್ತು. ಅದು ಆ ಸಮುದಾಯದ ಆ ಯುವಕರಿಗೂ ಇರ್ತದೆ, ಇವರು ನಮ್ಮನ್ನು ಟಾರ್ಗೆಟ್ ಮಾಡ್ಬೋದು. ಆದ್ದರಿಂದಾಗಿ ಅವರು ಎಚ್ಚರಿಕೆಯಿಂದ ಇರ್ತಾರೆ.
ಆದರೆ ಈ ಅಮಾಯಕರು ಅವರಿಗೆ ಗೊತ್ತೇ ಇರೋದಿಲ್ಲ. ಅವರಿಗೆ ಯಾರೋ ಪರಿಚಯದವನೇ ದೀಪಕ್ಕು ಫೋನ್ ಮಾಡಿದ್ದಾನೆ ಹೊಯ್ಗೆ ಬೇಕು ಅಂತೇಳಿ. ದೀಪಕರ ಮನೆ ನಿರ್ಮಾಣ ಹಂತದಲ್ಲಿ ಇರುವುದು ಗೊತ್ತಿದೆ. ತಂದೆ ಇರುವಾಗ ಮನೆ ಕಟ್ಟಲಿಕ್ಕೆ ಇದಾದಂತೆ ಅವರೇನೋ ಪ್ಯಾರಿಸ್ ಸ್ಟ್ರೋಕ್ ಆಗಿ ಏನೋ ಅನಾರೋಗ್ಯಕ್ಕೆ ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲಂತೆ. ಮತ್ತು ಈಗ ಅವರು ಸ್ವಲ್ಪ ಹಣ ಕಾಸು ವ್ಯವಸ್ಥೆ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಸಂದರ್ಭ ಅದು ಗೊತ್ತಿತ್ತಲ್ಲ, ಊರ ಒಳಗೆ ಆಗುವಂತಹ ಕೆಲಸಗಳು ಗೊತ್ತಿತ್ತು. ಅವರು ಫೋನ್ ಮಾಡಿದ್ದಾರೆ. ಯಾರಿಗೆ? ಸಾಮಾನ್ಯವಾಗಿ ಹನೀಫಿಗೆ ಫೋನ್ ಮಾಡಿರಬೇಕು. ಹನೀಫು ತಮ್ಮನನ್ನು ಕಳಿಸಿದ್ದಾರೆ. ತಮ್ಮ ಹೋಗಿ ಇಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅನ್ಲೋಡ್ ಮಾಡಿದ್ದಾರೆ. ಅಲ್ಲಿ ದೀಪಕ್ಕೆ ಹಣ ಕೊಡ್ತಾನ ಇಲ್ವ ಅಂತೇಳಿ ಅವರು ಮತ್ತೆ ಕೇಳೋದು. ಇನ್ನೊಂದು 2 ದಿವಸ ಬಿಟ್ಟು ಕೊಡ್ತಾರ, ಅದನ್ನು 4 ದಿವಸ ಬಿಟ್ಟು ಕೊಡ್ತಾರ, ಎಷ್ಟು ರೇಟು, ಇದೆಲ್ಲ ಮತ್ತೆ ಕೇಳುವಂಥ ಪ್ರವೃತ್ತಿ ಇದ್ದದ್ದು ಅವರಿಗೆ. ಅವರಿಗೆ ಇಷ್ಟೇ ಹಣ ಆಗುತ್ತೆ ಈಗಲೇ ಕೊಡು ಅಂತ ಕೇಳುವಂತಹ ಜಾಯಮಾನದವರು ಅಣ್ಣ ತಮ್ಮಂದಿರು ಯಾರೂ ಇಲ್ಲ. ಹನೀಫ್ ಆಗಲಿ ರಹೀಮ್ ಆಗಲಿ ಅಂತ ಒಂದು ಮನೋಭಾವದ ಯುವಕರು. ಅವರಿಗೆ ಅಂಥವರನ್ನು ಸುಲಭದಲ್ಲಿ ಕರೆಸಿ ಹೊಡೆದಿದ್ದಾರೆ. ಮಾಡಿದ್ದು ಪ್ಲ್ಯಾನ್ಡೇ, ಇಲ್ಲ ಅಂತ ಹೇಳೋದಿಲ್ಲ, ಮಾಡಿದ್ದು ಪ್ಲ್ಯಾನ್ಡೇ. ಆದರೆ ಆ ಪರಿಸರದಲ್ಲಿ ಇಂತಹ ಕೃತ್ಯ ನಡೆದಿದೆ ಅಂತ ಆಗುವಾಗ ಒಂದು ರೀತಿಯಲ್ಲಿ ಅಭದ್ರತೆ ಕಾಡುವುದು ಸಹಜ. ಯಾವುದೇ ಒಂದು ಸಮುದಾಯ ಇರ್ಬೋದು. ಇದೇ ಇಂಥದ್ದೇ ಘಟನೆ ಒಬ್ಬ ಹಿಂದೂ ಯುವಕನ ಮೇಲೆ ಆದರೂ ಇದೇ ಭಯದ ವಾತಾವರಣ ಇದ್ದೇ ಇರ್ತದೆ. ಮುಸ್ಲಿಂ ಯುವಕನ ಹತ್ಯೆಯಾಗಿದೆ, ಈ ರೀತಿಯ ವಾತಾವರಣ ಆಗಿದೆ. ಈಗ UT ಖಾದರ್ ಅವರು ಅಂದ್ರೆ ಸ್ಪೀಕರ್ ಅವರು ಹೇಳೋ ಪ್ರಕಾರ ಕೂಡ ಇದು ಪೊಲೀಸ್ ವೈಫಲ್ಯದಿಂದಲೇ ಇಂಥ ಕೃತ್ಯಗಳು ಕರಾವಳಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇದೆಷ್ಟು ಸರಿ? ನೋಡಿ, ರಾತ್ರಿಗಳಂತೆ 8 ಗಂಟೆ ಡ್ಯೂಟಿ ಮಾಡುವವರು ಅಲ್ಲ ಪೊಲೀಸರು. ಅವರು 12 ಗಂಟೆ 16 ಗಂಟೆ ಈ ರೀತಿಯ ಡ್ಯೂಟಿ ಮಾಡಿಕೊಂಡು ಇರುವಂಥ ವ್ಯವಸ್ಥೆ. ಆದರೆ ಅವರು ಶಕ್ತಿ ಮೀರಿ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿಯೂ ಸಹ ಕೆಲವೊಂದು ರೀತಿಯಲ್ಲಿ ಅಪಸವ್ಯಗಳಾಗುತ್ತದೆ. ಆದರೆ ಪ್ರತಿಯೊಂದಕ್ಕೂ ಪೊಲೀಸರೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಪೊಲೀಸರೇ ಮಾಡಿಸಿದ್ದಾರೆ ಎನ್ನುವಂಥ ಆರೋಪ ಇದೆ. ಸುಹಾಸ್ ಶೆಟ್ಟಿ ಅವರ ಸ್ವರಕ್ಷಣೆಗಾಗಿ ಆಯುಧಗಳನ್ನು ತಗೊಂಡು ಹೋಗ್ತಿದ್ದ, ಅದನ್ನು ಪೊಲೀಸರು ಚೆಕ್ ಮಾಡಿ ಅದನ್ನು ಮತ್ತೆ ಅವರನ್ನು ರಿಸ್ಟ್ರಿಕ್ಟ್ ಮಾಡಿದರು. ಆ ಕಾರಣಕ್ಕಾಗಿ ಅವನ ಹತ್ಯೆ ಆಯಿತು ಅಂತ ಹೇಳುವರಿದ್ದಾರೆ. ಆದರೆ ಪೊಲೀಸರು ಅದನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡಿದ್ದಾರೆ. ಒಬ್ಬ ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ತನ್ನ ವಾಹನದಲ್ಲಿ ಆಯುಧಗಳನ್ನು ಇಟ್ಕೊಂಡು ಹೋಗ್ತಾರಂತ ಹೇಳಿದರೆ ಅವನ ಉದ್ದೇಶ ಏನೇ ಇರ್ಬೋದು, ಅದು ಇನ್ನೊಬ್ಬನಿಗೆ ಭಯವನ್ನು ಸೃಷ್ಟಿ ಮಾಡ್ತದೆ. ನೀವು ನಕ್ಸಲರು ಅವರ ಉದ್ದೇಶ ಒಳ್ಳೆಯದೇ, ಕಾಡಿನಲ್ಲಿ ಜೀವನ ಮಾಡ್ತಾರೆ. ಯಾರಿಗೆ ಹಿಂದುಳಿದವರು, ದಲಿತರು, ಆದಿವಾಸಿಗಳು ಇವರಿಗೆ ಏನು ಸರ್ಕಾರದಿಂದ ಸವಲತ್ತು ಸಿಗಲಿಲ್ಲ, ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ಬೆನ್ನಿಗೊಂದು ಕೋವಿ ಇಟ್ಕೊಂಡಿರ್ತಾರೆ. ಆದ್ದರಿಂದ ಅವರು ಸರ್ಕಾರಿ ವಿರೋಧಿಗಳು. ಅದೇ ರೀತಿ ಇದು ಸಹ ನೀವು ನಿಮ್ಮ ಆತ್ಮರಕ್ಷಣೆಗಾಗಿಯೇ ಆಯುಧವನ್ನು ಇಟ್ಕೊಳ್ಳುವುದೇ ಆಗಿದ್ದರೂ ಸಹ ಅದು ಇನ್ನೊಬ್ಬರಿಗೆ ಭಯವನ್ನು ಹುಟ್ಟಿಸ್ತದೆ. ಅದಕ್ಕಾಗಿ ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡಿದ್ದು. ಆದ್ದರಿಂದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಪೊಲೀಸರ ಪಾತ್ರ ಇದೆ ಅನ್ನೋ ಏನು ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದ ಸಂಘಟನೆಗಳ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ, ಅದು ಎಲ್ಲವೂ ಪೊಲೀಸರ ಮೇಲೆ ಮುಗಿಬಿತ್ತು. ಆದ್ದರಿಂದ ಇಲ್ಲಿ ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿಲ್ಲ ಅಂತ ಹೇಳುವುದು. ಖಾದರ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಇರುವವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಹೌದಾ ಅಲ್ವಾ? ಅವರ ಕ್ಷೇತ್ರದಲ್ಲಿ ಈ ಹಿಂದೆ ಎಷ್ಟು ಕೊಲೆಗಳಾಗಿವೆ? ಕನಿಷ್ಠ 8 ಕೊಲೆಗಳೇನಾಗಿದೆ ಕನಿಷ್ಠ. ಮುಸ್ಲಿಮರ ಕೊಲೆಗಳೇ ಜಾಸ್ತಿ ಆಗಿರೋದು. ಒಬ್ಬ ಕ್ರಿಶ್ಚಿಯನ್ ಕೊಲೆ ಆಗಿದೆ, ಹಿಂದೂಗಳ ಹತ್ಯೆ ಆಗಿದೆ. ಅದು ಯಾರ ವೈಫಲ್ಯ? 2004ರಿಂದ ಇವತ್ತಿನವರೆಗೆ ಅಂದರೆ 20 ವರ್ಷದಿಂದ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಿರೋದು ಖಾದರ್ ಅವರೇ. ಅದಕ್ಕಿಂತ ಮೊದಲು ಅವರ ತಂದೆಯವರು ಪ್ರತಿನಿಧಿಸ್ತಾ ಇದ್ರು. ಅಲ್ಲಿ ಈ 2 ದಶಕಗಳಲ್ಲಿ ಇಷ್ಟು ಹತ್ಯೆಗಳಾಗಿವೆ. ಎಲ್ಲ ಹತ್ಯೆಗಳಲ್ಲಿ
ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದು ಇದೆ. ಒಂದು ವ್ಯವಸ್ಥಿತವಾಗಿ ಒಂದು ಕಚೇರಿ ತೆರೆದು ದರೋಡೆ ಮಾಡ್ತಿದ್ದ ತಂಡವೂ ಇತ್ತು ಉಳ್ಳಾಲದಲ್ಲಿ. ಅದನ್ನು ಪೊಲೀಸರಿಗೆ ನಿಯಂತ್ರಿಸಲಿಕ್ಕೆ ಆಗಲಿಲ್ಲ. ಅಂತಹ ವ್ಯವಸ್ಥೆ ಅವರ ಕಾಲಬುಡದಲ್ಲೇ ಇತ್ತು. ಈಗ ಈ ಘಟನೆ ನಡೆದಿರೋದು ಬಂಟ್ವಾಳ ಕ್ಷೇತ್ರದಲ್ಲಿ. ಖಾದರ್ ಅವರ ಕಾಲಬುಡದಲ್ಲಿತ್ತು. ಆಯಿತಾ, ಖಾದರ್ ಅವರ ಪಕ್ಷದ ಸರ್ಕಾರವೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವುದು. ಅವರು ಸ್ಪೀಕರ್, ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು. ಅವರಿಗೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದನ್ನು ನಾವು ಒಪ್ಕೊಳ್ಳುವ. ಆದರೆ ಅವರಿಗೆ ಸರ್ಕಾರಕ್ಕೆ ಹೇಳ್ಬೋದಿತ್ತಲ್ಲ, ಗೃಹ ಸಚಿವರಿಗೆ ಆಗಲಿ ಮುಖ್ಯಮಂತ್ರಿಗಳಾಗಲಿ ಹೇಳಲಿಕ್ಕೆ ಏನು ಸಮಸ್ಯೆ ಏನಿಲ್ಲ ಖಾದರ್ ಅವರಿಗೆ. ಇಲ್ಲಿನ ಉಸ್ತುವಾರಿ ಸಚಿವರು ಸಹ ಯಾವುದಾದ್ರೂ ಒಂದು ನಿರ್ಧಾರ ಕೈಗೊಳ್ಳಬೇಕಾದ್ರೆ ಖಾದರ್ ಅವ್ರನ್ನ ಕೇಳಿಯೇ ತಗೊಳ್ತಾರೆ ಎನ್ನುವಂಥ ಮಾತಿದೆ. ಯಾಕಂದರೆ ಖಾದರ್ ಅವರಿಗೆ ಆ ರೀತಿಯ ಒಂದು ಪವರ್ ಇದೆ. ಆದರೆ ಖಾದರ್ ಅವರು ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯಗಳಿಗೆ ಬೆಂಬಲಿಸುವಂತಾರಲ್ಲ. ಅದು ಸುಹಾಸ್ ಹತ್ಯೆಗೂ ಅವರು ಬೆಂಬಲಿಸುವುದಿಲ್ಲ, ಈ ಹತ್ಯೆಗೂ ಅವರು ಬೆಂಬಲಿಸುವಂಥ ಜಾಯಮಾನದ ರಾಜಕಾರಣಿ ಅಲ್ಲ. ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವವರು. ಅದರ ಬಗ್ಗೆ ಅವರ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. ಇದೊಂದು ವಿಚಾರ. ಆದ್ದರಿಂದ ಖಾದರ್ ಅವರು ಈಗ ಜವಾಬ್ದಾರಿ ತಗೊಂಡು ಇಲ್ಲಿನ ಪೊಲೀಸು ವ್ಯವಸ್ಥೆಯನ್ನು ಗಟ್ಟಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಹೊರತು ಇಲ್ಲಿರುವ ಎಲ್ಲ ಅಧಿಕಾರಿಗಳು ಪೇಮೆಂಟ್ ಕೋಟದಲ್ಲಿ ಬಂದವರು, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಕೆಳ ಹಂತದ ಅಧಿಕಾರಿಗಳು ಎಲ್ಲರೂ ಪೇಮೆಂಟ್ ಕೋಟದಲ್ಲಿ ಬಂದವರು. ಅವರು ಕೊಟ್ಟಿರುವಂಥ ಪೇಮೆಂಟನ್ನು ವಸೂಲು ಮಾಡಲಿಕ್ಕಾಗಿಯೇ ಪೊಲೀಸ್ ಸ್ಟೇಷನಲ್ಲಿ ಅಂಗಡಿ ತೆರೆದು ಕೂತಿದ್ದಾರೆ ಎನ್ನುವಂಥ ಆರೋಪಗಳು. ಆದ್ದರಿಂದ ಅವರಿಗೆ ಅವರವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರಗಳು ನಡೀತಿದೆ, ಯಾವ ರೀತಿಯಲ್ಲಿ ಇಂತಹ ಘಟನೆಗಳಿಗೆ ಪ್ರೇರಕವಾಗುವಂಥ ಘಟನೆಗಳು ನಡೀತಾ ಇದೆ ಎನ್ನುವುದರ ಬಗ್ಗೆ ಆಲೋಚನೆ ಮಾಡುವಂಥ ಪುರ್ಸೋತಿಲ್ಲ. ಸಿಬ್ಬಂದಿಗಳು ಅಷ್ಟೇ, 80% ಸಿಬ್ಬಂದಿಗಳಿಗೆ ಈ ಮಣ್ಣಿನ ವಾಸನೆಯೇ ಇಲ್ಲ. ಎಲ್ಲರೂ ಉತ್ತರ ಕರ್ನಾಟಕದ ಭಾಗದಿಂದ ಬಂದವರು. ಇಲ್ಲಿ ಯಾವ ರೂಟಿಂದ ಹೋದರೆ ಯಾವ ರೂಟಿಗೆ ಬರ್ತದೆ, ಆ ರೂಟಲ್ಲಿ ಯಾವ ಕ್ರಿಮಿನಲ್ಗಳಿದ್ದಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಎಷ್ಟು ಮಂದಿ ರೌಡಿ ಶೀಟರ್ಗಳಿದ್ದಾರೆ, ಎಷ್ಟು ಮಂದಿ MOBಗಳಿದ್ದಾರೆ, ಎಷ್ಟು ಮಂದಿ ಕಮ್ಯುನಲ್ ಗುಂಡಗಳಿದ್ದಾರೆ, ಅವರ ಚಟುವಟಿಕೆಗಳೇನು, ಅವರು ಏನೇನೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಯಾರ ಹತ್ರವೂ ಮಾಹಿತಿ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಇದ್ದರೆ ಅವನು ಏನಿದ್ರು ಅವನು ಊಟಕ್ಕೇನಾದರೂ ಮಾಡ್ತಾನೆ ಅಂತ ಅದನ್ನು ಕೇಳಬೇಕಲ್ಲ. ಅವನು ಊಟಕ್ಕಾದರೂ ಏನು ಮಾಡ್ತಾನೆ, ಅವನ ಮನೆಯನ್ನು ಹೇಗೆ ಅವನು ಸಂಭಾಳಿಸ್ತಾನೆ, ಇದನ್ನಾದರೂ ಹೋಗಿ ವಿಚಾರ ಮಾಡಬೇಕಲ್ಲ. ಅವನಿಗೆ ಬೇರೆ ಯಾರಾದರೂ ಕೆಲಸ ಕೊಟ್ಟಿದ್ದಾರಾ, ಕೆಲಸ ಮಾಡ್ತಾ ಇದ್ದಾನ, ಇದನ್ನಾದರೂ ಕೇಳಬೇಕಲ್ಲ. ಅದು ಕೇಳುವುದಿಲ್ಲ. ವಾರ ಇಲ್ಲದ್ರೆ ತಿಂಗಳಿಗೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ರೌಡಿ ಪರೇಡ್ ಮಾಡಿಸುವುದು ದೊಡ್ಡ ಸಾಹಸ ಅಲ್ಲ. ಎಲ್ಲ ರೌಡಿಗಳನ್ನು ಮತ್ತು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಒಳಗೊಂಡವರನ್ನು MOBಗಳನ್ನು ಅವರವರ ಮನೆಗೆ ಹೋಗಿ ವಿಚಾರಣೆ ಮಾಡುವುದು ದೊಡ್ಡದು. ಅದು ಮಾಡ್ತಾ ಇಲ್ಲ. ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿರಬೇಕಲ್ಲ, ಅದು ಮಾಡಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಯ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ 80% ಸಿಬ್ಬಂದಿಗಳಿರೋದು ಉತ್ತರ ಕರ್ನಾಟಕ ಭಾಗದವರು. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯವರು ಬರೀ ಕಡಿಮೆ ಇದ್ದಾರೆ. ಆದ್ದರಿಂದ ಇಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆ ಅಲ್ವಾ? ಸರ್ಕಾರ ಹೊಣೆ ಹೌದಾ ಅಲ್ವಾ? ಹೌದು. ಅದನ್ನು ಸರಿ ಮಾಡಬೇಕಾದವರು ಯಾರು? ಈ ಜಿಲ್ಲೆಯಿಂದ ಆರಿಸಿ ಹೋದಂತಹ ಜನಪ್ರತಿನಿಧಿಗಳು. ಸರ್ಕಾರ ಮಾಡಬೇಕು. ಹೊರತು ನೀವು ಒಟ್ಟಾರೆ ನೀವು ಒಂದು 10 ಮಂದಿಯನ್ನು ಕೊಟ್ಟಿದ್ದೇವೆ, ಒಂದು 10 ಮಂದಿಯನ್ನು ನಿಮಗೆ ಕೊಟ್ಟಿದ್ದೇವೆ, ಅವರಿಂದ ಕೆಲಸ ಮಾಡಿಸಿ ಅಂತ ಹೇಳಿದರೆ ಅವನಿಗೆ ಕೆಲಸ ಬರ್ತದಾ ಇಲ್ವಾ, ಅವನ ಯೋಗ್ಯತೆ ಏನು, ಅವನ ಬುದ್ಧಿವಂತಿಕೆ ಏನು, ಅವನ ಪ್ರೌಢಿಮೆ ಏನು, ಅದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಒಟ್ಟು 10 ಜನ ಇದ್ದಾರಲ್ಲ ಸಾಕಲ್ವಾ ಅಂತ ಕೇಳಿದರೆ ಅದು ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ. ಇಲ್ಲಿ ಸಮಸ್ಯೆ ಆಗಿರುವುದು ಅದು. ಅದೇ ರೀತಿ ಸರಿ,
ಇದರ ನಡುವೆ ನಿನ್ನೆ ರಾತ್ರಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಇವರು ಶರಣ್ ಪಂಪೆಲ್ ಅವರ ಅರೆಸ್ಟ್ ಕೂಡ ಆಗಿದೆ, ಅದೇ ರೀತಿ ಬಿಡುಗಡೆ ಕೂಡ ಆಗಿದೆ. ಇದರ ಮರ್ಮ ಏನು ಅನ್ನುವಂಥದ್ದು ನೋಡಿ, ಒಂದು ಈ ರಾಜೀವ್ ಗಾಂಧಿಯವರು ಒಂದು ಮಾತು ಹೇಳಿದರು. ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಆಲದ ಮರ ಒಂದು ಉರುಳಿದಾಗ ಭೂಮಿ ಕಂಪಿಸುವುದು ಸಹಜ ಅಂತ ಹೇಳಿ, ಇದು ಇಂದಿರಾ ಗಾಂಧಿ ಅವರ ಹತ್ಯೆಯ ಬೆನ್ನಲ್ಲಿ ನಡೆದಂಥ ಸಿಖ್ ಹತ್ಯಾಕಾಂಡಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಹೇಳಿದಂಥ ಮಾತು. ಇದನ್ನು ಆ ಮಾತು ಇಲ್ಲಿಗೆ ಅಪ್ಲೈ ಆಗುತ್ತೆ. ಒಂದು ದೊಡ್ಡ ಘಟನೆ ಆದಾಗ, ಒಂದು ದೊಡ್ಡ ಮಟ್ಟದ ಘಟನೆ ಆದಾಗ ಅಂತಹ ಘಟನೆಯ ಗಮನವನ್ನು ಜನರಿಂದ ಬೇರೆ ಕಡೆಗೆ ಸೆಳೆಯಲು ಪೊಲೀಸರು ಮಾಡಿದಂತಹ ವ್ಯರ್ಥ ಪ್ರಯತ್ನ. ಯಾವುದೇ ಬುದ್ಧಿವಂತ ಪೊಲೀಸ್ ಅಧಿಕಾರಿ ಇಂತಹ ಒಂದು ಕೆಲಸಕ್ಕೆ ಕೈ ಹಾಕಲ್ಲ. ಇದು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಮಾಡಿತ್ತು. ಯಾಕಂದರೆ ಇವರು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಸುಹಾಸ್ ಶೆಟ್ಟಿ ಹತ್ಯೆ ಸಮಯದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂತ ರೀಸನ್ ಅನ್ನ ಕೊಟ್ಟು ಅವರ ಮೇಲೆ ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಯಾವಾಗ ಈ ಸುಹಾಸ್ ಶೆಟ್ಟಿಯ ಹತ್ಯೆಯ ಮರು ದಿವಸ ಪ್ರಕರಣ ದಾಖಲಾಗಿತ್ತು. ಯಾಕಂದ್ರೆ ಜಿಲ್ಲಾ ಬಂದಿಗೆ ಅವರು ಕರೆ ಕೊಟ್ಟಿದ್ರು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕದ್ರಿ ಪೊಲೀಸರು ಅವರಿಗೆ 2 ಬಾರಿ 35(1) ಏನೋ ನೋಟಿಸು ಕೊಟ್ಟಿದ್ರು. ಯಾಕಂತ ಹೇಳಿದರೆ ಅವರ ಮೇಲೆ ಇರುವಂತಹ ಆರೋಪ ಒಂದು 3 ವರ್ಷಗಳ ಒಳಗಿನ ಶಿಕ್ಷೆಯ ಪ್ರಮಾಣ ಇರುವಂತಹ ಆರೋಪ. ನಿಮಗೆ ಸುಪ್ರೀಂ ಕೋರ್ಟ್ ರೂಲಿಂಗ್ನ ಪ್ರಕಾರ 7 ವರ್ಷಗಳಿಗಿಂತ ಒಳಗೆ ಇರುವಂತಹ ಶಿಕ್ಷೆಯ ಪ್ರಮಾಣ ಇರುವಂತಹ ಪ್ರಕರಣಗಳಲ್ಲಿ FIR ಆದರೆ ಆರೋಪಿತರಿಗೆ ಕಾರಣ ಕೇಳಿ ನೀವು ನೋಟಿಸು ನೀಡಬೇಕು. ನೋಟಿಸು ನೀಡಿ ಅವರಿಂದ ಎಕ್ಸ್ಪ್ಲನೇಷನ್ ಪಡ್ಕೊಳ್ಬೇಕು. ಅದರ ನಂತರ ತನಿಖೆ ಮಾಡಬೇಕು. ಬಂಧನದ ಅಗತ್ಯ ಇದ್ದರೆ ಬಂಧಿಸಬೇಕು, ಇಲ್ಲದೆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಹಾಕಬೇಕು. ಒಂದು ವೇಳೆ ತನಿಖೆ ಮಾಡುವಾಗ ನಿಮಗೆ ಸಾಕ್ಷಿಗಳು ಲಭ್ಯ ಆಗದೇ ಇದ್ದರೆ, ಸಾಕ್ಷ್ಯಗಳು ಇಲ್ಲದೇ ಇದ್ದರೆ ನೀವು ಅದಕ್ಕೆ ಬಿ ರಿಪೋರ್ಟ್ ಹಾಕ್ಬೋದು. ಇದು ಸುಪ್ರೀಂ ಕೋರ್ಟು ರೂಲಿಂಗ್. ಆದ್ದರಿಂದ ಕದ್ರಿ ಪೊಲೀಸರು ಶರಣ್ ಪಂಪೇಲ್ ಅವರ ಮೇಲೆ ಕೇಸು ದಾಖಲು ಮಾಡಿಕೊಂಡಿದ್ದಾರೆ. 2 ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಯಾವ ಸಂದರ್ಭದಲ್ಲೂ ಬಂಧಿಸಬಹುದಿತ್ತು, ಯಾವ ಸಂದರ್ಭದಲ್ಲೂ ಬಂಧಿಸಬಹುದಿತ್ತು. ನಿನ್ನೆ ಯಾಕೆ ಅಂತ ಹೇಳಿದ್ರೆ 3-3.5 ಗಂಟೆ ಹೊತ್ತಿಗೆ ಅಬ್ದುಲ್ ರಹೀಮ್ದು ಮರ್ಡರ್ ಆಗಿದೆ. ತಕ್ಷಣ ಪೊಲೀಸರ ಗಮನಕ್ಕೆ ಬಂದದ್ದು ಇದು ರಿವೆಂಜ್ ಕಿಲ್ಲಿಂಗ್ ಆಗಿರ್ಬೋದು ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದ್ದಾಗೆ ಇದು ರಿವೆಂಜ್ ಕಿಲ್ಲಿಂಗ್ ಅಂತ ಹೇಳಿ ಕನ್ಫರ್ಮ್ ಆಯಿತು. ಆಗ ಒಂದು ಇಡೀ ಸಮುದಾಯ ಇದರ ವಿರುದ್ಧ ಪ್ರತಿಭಟನೆಗೆ ಇಳಿತದೆ, ಆಕ್ರೋಶಗೊಳ್ಳುತ್ತದೆ, ಎಲ್ಲವೂ ಗೊತ್ತಿತ್ತು. ಈ ಆಕ್ರೋಶವನ್ನು ತಣಿಸಬೇಕಾದರೆ ಏನಾದರೂ ಒಂದು ಮಾರ್ಗೋಪಾಯ ಹುಡುಕಬೇಕು ಅಂತ ಹೇಳುವಾಗ ಯಾರಾದರೂ ಹಿಂದೂ ಪರ ಸಂಘಟನೆಯ ಪ್ರಮುಖನನ್ನ ನಾವು ವಶಕ್ಕೆ ತೆಗೆದುಕೊಳ್ಬೇಕು. ನೋಡುವಾಗ ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ದಾಖಲಾಗಿರುವಂಥ ಒಂದು ಹಳೆಯ ಪ್ರಕರಣ ಇತ್ತು, 1 ತಿಂಗಳ ಹಿಂದೆ ದಾಖಲು. ಆದ್ದರಿಂದ ಶರಣ್ ಪಂಪೇಲ್ ಅವರನ್ನು ಅವರ ಕಚೇರಿಯಿಂದ ಅವರು ಕರ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು ವೈರಲ್ ಆಯಿತು ಗೊತ್ತಾ? ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ವದಂತಿಗಳು ಹರಡುತ್ತಿರುವಂತಹ ಸಂದರ್ಭದಲ್ಲಿಯೇ ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯ ಮಟ್ಟದ ಪ್ರಮುಖರಾಗಿರುವಂಥ ಶರಣ್ ಪಂಪೇಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳುವಾಗ ಸಹಜವಾಗಿ ಆ ಕೇಸಿಗೆ ಕನೆಕ್ಟ್ ಆಗ್ತದೆ, ಮರ್ಡರ್ ಕೇಸಿಗೆ ಕನೆಕ್ಟ್ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟಾಗಿ ಬಂಧಿಸಿದ್ದಾರೆ ಅಂತ ಹೇಳಿ. ಯಾಕಂದರೆ ಈ ಹಿಂದೆ ಬಂಟ್ವಾಳದ ರಿಕ್ಷಾ ಚಾಲಕ ಇಕ್ಬಾಲ್ ಅವರನ್ನು ಬಾಡಿಗೆ ನೆಪದಲ್ಲಿ ಕರೆದೊಯ್ದು ಇದೇ ಗೋರೆಮಾರ್ ಎಸ್ಟೇಟ್ ಬಳಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಶರಣ್ ಪಂಪೇಲರನ್ನು ಆ ಆರೋಪಿಗಳಿಗೆ ಸಹಕರಿಸಿದ ಕಾರಣಕ್ಕಾಗಿ ಪೊಲೀಸರು ಬಂಧಿಸಿದ್ರು. ಅವರ ಮೇಲೆ ಕೊಲೆ ಪ್ರಕರಣ ಇದೆ, ಇಲ್ಲಂತ ಇಲ್ಲ, ಆ ಕೇಸ್ ಬಿಟ್ಟು ಹೋಗಿದೆ, ಪ್ರಶ್ನೆ ಬೇರೆ, ಬಂಧಿಸಿದ್ರು. ಅದೇ ರೀತಿ ಈ ಪ್ರಕರಣದಲ್ಲೂ ಇವರನ್ನು ಬಂಧಿಸಿದ್ದಾರೆ ಎನ್ನುವಂಥ ಒಂದು ಸಂಶಯ ಸೃಷ್ಟಿಯಾಯಿತು. ಆಗ ರಹೀಮ್ ಹತ್ಯೆಯಲ್ಲಿ ಯಾರಿಗೆಲ್ಲ BP ಏರಲಿಕ್ಕೆ ಆರಂಭವಾಗಿದೆ ಅವರ ಮನಸ್ಸಿಗೆ ಏನಾಗ್ತದೆ, ಶರಣ್ ಪಂಪೇಲರನ್ನು ಬಂಧಿಸಿದ್ದಾರೆ ಪೊಲೀಸರು ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದೂ ಸಮಾಜದ
ಸಂಘಟನೆಗಳ ಪೈಕಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಂಚೂಣಿಯಲ್ಲಿರುವಂಥ ಸಂಘಟನೆ, ಅದರ ಪ್ರಮುಖ ನಾಯಕರು. ಅವರನ್ನು ಬಂಧಿಸಿದ್ದಾರೆ ಅಂತ ಹೇಳಿದ ಕೂಡಲೇ ಒಂದು ರೀತಿಯಲ್ಲಿ ಆ ಬಿ ಪಿ ಕಡಿಮೆ ಆಗುತ್ತದೆ ಎನ್ನುವುದು ಪೊಲೀಸರ ಲೆಕ್ಕಾಚಾರ ಆಗಿತ್ತು. ಆದರೆ ಕಾನೂನಿನ ಲೆಕ್ಕಾಚಾರ ಬೇರೆ ಇದೆ. ಕಾನೂನಿನ ಲೆಕ್ಕಾಚಾರ ಬೇರೆ ಇದೆ. ಶರಣ ಬೊಪ್ಪಾಯಿಯವರನ್ನು ಅವರು ವೆಲ್ನಾಕಿಗೆ ಕರ್ಕೊಂಡೋದ್ರು, ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು, ಬೋಂದೆಲ್ನಲ್ಲಿರುವ ಮ್ಯಾಜಿಸ್ಟ್ರೇಟ್ರ ಮನೆಗೆ ಕರ್ಕೊಂಡು ಹೋದರು. ಅವರ ಪರ ವಕೀಲರು ಇಂಟ್ರಿಮ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದರು. ಯಾಕಂದರೆ ಬೇಲ್ ಕೊಡಬೇಕಾದ್ರೆ ನಿಮಗೆ ಸರ್ಕಾರಿ ವಕೀಲರು ಒಬ್ಜೆಕ್ಷನ್ ಫೈಲ್ ಮಾಡಬೇಕು. ಆ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಇಲ್ಲ. ಮ್ಯಾಜಿಸ್ಟ್ರೇಟಿಗೆ ಈ ಪ್ರಕರಣ 3 ವರ್ಷದಿಂದ ಒಳಗಿನ ಶಿಕ್ಷೆ ಪ್ರಮಾಣ ಇರುವಂಥ ಪ್ರಕರಣ. ಆದ್ದರಿಂದ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂಥ ಅಗತ್ಯ ಇಲ್ಲ. ಆದ್ದರಿಂದ ಅವರು ಇಂಟ್ರಿಮ್ ಬೇಲನ್ನು ಎಲ್ಲೋ ಮಾಡಿದ್ರು. 2 ದಿವಸ ಬಿಟ್ಟು ಓಪನ್ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ವಿಚಾರಣೆ ಮಾಡುವಂತ ಹೇಳಿದರು. ಈಗ ನಾಳೆ ಓಪನ್ ಕೋರ್ಟಿಗೆ ಬೇಲ್ ಅಪ್ಲಿಕೇಶನ್ನ ಇದು ಬರ್ತದೆ. ಸರ್ಕಾರಿ ವಕೀಲರು ಒಬ್ಜೆಕ್ಷನ್ ಫೈಲ್ ಮಾಡ್ತಾರೆ, ಇವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ಇದು ಬಂದಿಗೆ ಕರೆ ಕೊಟ್ಟಿರುವುದು, ಬಂದ್ ಆಗಿದೆ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಒಂದು ಘಟನೆಗೆ ಸಂಬಂಧಿಸಿದಂತೆ ಒಂದು ಸಂಘಟನೆಯ ಮುಖ್ಯಸ್ಥರಾಗಿ ಪ್ರತಿಭಟನೆಯನ್ನು ದಾಖಲಿಸುವಂಥ ಉದ್ದೇಶದಿಂದ ಕೊಟ್ಟಿರುವ ಕರೆ. ಆದ್ದರಿಂದ ಇದರಲ್ಲಿ ಯಾವುದೇ ಕ್ರಿಮಿನಲ್ ಇಂಟೆನ್ಷನ್ ಇಲ್ಲ. ನಿಮಗೆ ಅಪರಾಧಿಕ ಮನೋಭಾವ ಇರಬೇಕು, ಕ್ರಿಮಿನಲ್ ಇಂಟೆನ್ಷನ್ ಇರಬೇಕು. ಯಾವುದಾದ್ರೂ ಒಂದು ಬಂದಿಗೆ ಕಾಲು ಕೊಡುವಾಗ ಅಲ್ಲಿ ಏನಾದರೂ ಗಲಾಟೆ ಆಗಲೇಬೇಕು ಎನ್ನುವಂಥ ಕ್ರಿಮಿನಲ್ ಇಂಟೆನ್ಷನ್ ಇದ್ದರೆ ಮಾತ್ರ ಅದು ಅಪರಾಧ ಆಗುತ್ತೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥ ಪ್ರತಿರೋಧ ತೋರುವಂತಹ ಒಂದು ವ್ಯವಸ್ಥೆ. ಅಂದರೆ ಆ ರೀತಿಯಾಗಿ ಮಾಡಿದ್ದೇವೆ ಅಂತ ಹೇಳಿ ಅವರು ಹೇಳ್ತಾರೆ. ನ್ಯಾಯಾಲಯವು ಅವರಿಗೆ ರೆಗ್ಯುಲರ್ ಬೇಲ್ ಇಶ್ಯೂ ಮಾಡ್ತದೆ. ಪೊಲೀಸರು ಮಾಡಿದ್ದು ಒಂದು ರೀತಿಯಲ್ಲಿ ಒಂದು ಬಿ ಪಿಯನ್ನು, ಬ್ಲಡ್ ಪ್ರೆಷರ್ ಏನಿತ್ತು ಅದನ್ನು ಸ್ವಲ್ಪ ತಗ್ಗಿಸುವ ಕೆಲಸ ಮಾಡಿದ್ದಾರೆ. ಆದರೆ ರಾತ್ರಿ ವೇಳೆಗೆ ಪುನಃ ಪೊಲೀಸರು ಮಾಡಿದಂತಹ ಈ ಕುಯುಕ್ತಿ ಏನಿತ್ತು ಅದು ಬಟ ಬಯಲಾಯಿತು. ಯಾವತ್ತೂ ಪೊಲೀಸರು ಆ ರೀತಿಯಂಥ ನಾಟಕಗಳನ್ನು ಮಾಡಬಾರ್ದು, ಖಂಡಿತವಾಗಿಯೂ ನಾಟಕಗಳನ್ನು ಮಾಡಬಾರ್ದು. ಅದು ಏನಾಗ್ತದೆ, ಇಲಾಖೆಯ ಮೇಲೆ ಸಾರ್ವಜನಿಕರು ಇಟ್ಟಿರುವಂತಹ ಗೌರವಕ್ಕೆ ಧಕ್ಕೆ ತರ್ತದೆ. ಯಾವುದೇ ಒಬ್ಬ ಸಾರ್ವಜನಿಕರು ಪ್ರತಿಯೊಂದು ಕೆಲಸಕ್ಕೂ ಪೊಲೀಸ್ ಇಲಾಖೆಯನ್ನು ಅವಲಂಬಿಸಬೇಕಾಗುತ್ತೆ. ನಿಮಗೆ ಯಾವುದೇ ಒಂದು ತೊಂದರೆ ಆದರೆ ನಿಮಗೆ ತಕ್ಷಣಕ್ಕೆ ಸಂಪರ್ಕ ಸಿಗುವ ಏಕೈಕ ಸರ್ಕಾರಿ ಇಲಾಖೆ ಅಂದರೆ ಪೊಲೀಸ್. ಡಾಕ್ಟರ್ ಬರೋದಿಲ್ಲ, VA ಬರೋದಿಲ್ಲ, RI ಬರೋದಿಲ್ಲ, ಬೇರೆ ಬೇರೆ ಸರ್ಕಾರಿ ಇಲಾಖೆ PWD ಇಂಜಿನಿಯರ್ ಬರೋದಿಲ್ಲ, ಲೈನ್ ಮ್ಯಾನ್ ಬರೋದಿಲ್ಲ. ನಿಮಗೆ ಬೇರೆ ಯಾರು ಬೇಡ, ಲೈನ್ ಮ್ಯಾನ್ ಬರೋದಿಲ್ಲ. ಆದರೆ ನಿಮಗೆ ಪೊಲೀಸ್ ಇಲಾಖೆ ರಪ್ಪ ಬರ್ತದೆ. ತಕ್ಷಣ ಸ್ಪಂದಿಸುವುದು ಅದಕ್ಕೆ. ಮರ ಬಿತ್ತ ಯಾರಿಗೆ ಹೇಳಬೇಕು? ಫಾರೆಸ್ಟ್ ಇಲಾಖೆಗೆ ಹೇಳಬೇಕು, ಬಂದು ಕಡ್ಕೊಂಡು ಹೋಗಿ ಅಂತೇಳಿ. ಫಾರೆಸ್ಟ್ ಬರಲ್ಲ. ಅದೇ ಪೊಲೀಸರಿಗೆ ಹೇಳಿ, ಪೊಲೀಸರು ಬಂದು ಫಾರೆಸ್ಟ್ ಇಲಾಖೆಯನ್ನು ಕರೆಸಿ ಸ್ಥಳೀಯರನ್ನು ಯಾರಾದರೂ ವ್ಯವಸ್ಥೆ ಮಾಡಿ ಆ ಮರವನ್ನು ಕಡಿಸೋ. ಲೈಟ್ ಕಂಬ ಬಿತ್ತು, ಲೈನ್ ಮ್ಯಾನಿಗೆ ಫೋನ್ ಹೊಡೆದು ಸುಸ್ತಾಗಬೇಕು ನಿಮಗೆ. ಅವ ಅಲ್ಲಿ ನಾವು ಜಂಪರ್ ಆಫ್ ಮಾಡಿದ್ದೇವೆ ಅಂತ ಹೇಳ್ತಾನೆ, ಅದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಮತ್ತೆ ಬರ್ತೇವೆ ಅಂತ ಹೇಳಿ. ಅದೇ ಪೊಲೀಸಿಗೆ ಹೇಳಿ, ಅವರು ಇಮ್ಮಿಡಿಯೇಟ್ ಬರ್ತಾರೆ, ಲೈನ್ ಮ್ಯಾನ್ ಕರೆಸ್ತಾರೆ. ಅದಕ್ಕೊಂದು ವ್ಯವಸ್ಥೆ. ಆದ್ದರಿಂದ ಪೊಲೀಸು ವ್ಯವಸ್ಥೆ ಅನ್ನುವುದು ಜನಸಾಮಾನ್ಯರೊಟ್ಟಿಗೆ ಅಷ್ಟು ನಿಕಟವಾಗಿ ಮಿಂಗಲಾಗುವಂಥ ಒಂದು ಇಲಾಖೆ. ಆದ್ದರಿಂದ ಪೊಲೀಸರ ಮೇಲೆ ದೂರುಗಳೂ ಜಾಸ್ತಿ, ಅವರು ಮಾಡುವ ಉಪಕಾರವೂ ಜಾಸ್ತಿ, ಅವರ ಮೇಲೆ ಎಲಿಗೇಷನು ಜಾಸ್ತಿ. ಯಾಕಂತ ಹೇಳಿದರೆ ಪ್ರತಿಯೊಂದು ರೀತಿಯಲ್ಲೂ ಪೊಲೀಸರು ಸಾರ್ವಜನಿಕರಿಗೆ ಸಹಕಾರಿಯಾಗುವಂಥ ಉದ್ದೇಶದಿಂದ ಕೆಲವೊಂದು ಕಾರ್ಯಾಚರಣೆ ಮಾಡುವಾಗ ಬೇರೆ 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 ತೊಂದರೆಗಳಾಗ್ತದೆ. ಅನ್ಯಾಯಗಳಂತಲ್ಲ, ತೊಂದರೆಗಳಾಗ್ತದೆ. ಆದ್ದರಿಂದ ಮನಸ್ಸಿನಲ್ಲಿ ಪೊಲೀಸರಂದರೆ ಕೆಟ್ಟವರು ಎನ್ನುವಂಥ ಭಾವನೆ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ನಾವು ಪ್ರತಿಯೊಂದನ್ನು ನಾವು ಪೊಲೀಸರ ವಿಚಾರದಲ್ಲಿ ಮಾತಾಡುವಾಗ ಆ ಭಾವನೆ ನಮ್ಮಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗೆ, ಈಗ ಇಂಥದ್ದೆಲ್ಲ ಕೃತ್ಯಗಳು ಆಗ್ತಾ ಇದ್ದ ಹಾಗೆಯೇ ಪ್ರತಿಯೊಂದು ಕೃತ್ಯದಿಂದ ಕೂಡ
ಪೆಟ್ಟು ತಿನ್ನುವಂತವ್ರು ಸಾರ್ವಜನಿಕರು ಇರ್ಬೋದು ಅಥವಾ ಉದ್ಯಮದಾರರು ಇರ್ಬೋದು. ಈಗ ಸೆಕ್ಷನ್ಗಳನ್ನು ಜಾರಿ ಮಾಡಿರುವಂತದ್ದು 30 ತಾರೀಕಿನವರೆಗೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಆ ಟೈಮಲ್ಲಿ ಸಾರ್ವಜನಿಕರಿಗೆ ಓಡಾಟ ನಿಷೇಧ ಇರ್ಬೋದು ಅಥವಾ ಅಂಗಡಿಗಳನ್ನು ಬೇಗ ಬಂದ್ ಮಾಡಬೇಕು. ಇದರಿಂದ ದಿನದ ಆದಾಯವನ್ನು ನಂಬಿಕೊಂಡಿರುವಂತಹ ಜನರ ಹೊಟ್ಟೆಗೆ ಪೆಟ್ಟು ಕೊಟ್ಟಾಗೆ ಆಗ್ಲಿಲ್ವಾ? ನೋಡಿ, ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆದ್ರೆ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ. ಇಲ್ಲಿನ ಲಾ ಅಂಡ್ ಆರ್ಡರ್ ಸಿಸ್ಟಮ್ ಸರಿಯಿಲ್ಲ ಎನ್ನುವಂಥ ಭಾವನೆ ಬೇರೆ ಬೇರೆ ಕಡೆಗಳಿಗೆ ಹರಡ್ತದೆ. ಅದು ಸಹ ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಸಂಭವಿಸುವಂಥ ಇಂಥ ಕೋಮು ಪ್ರಚೋದಿತ ಘಟನೆಗಳು ಇಡೀ ಜಿಲ್ಲೆಯ ಆರ್ಥಿಕ ನರನಾಡಿಯನ್ನು ಹಿಂಡಿ ಹಿಪ್ಪೆ ಮಾಡ್ತದೆ. ನಿಮಗೆ ನಿನ್ನೆವರೆಗೆ 9 ಗಂಟೆವರೆಗೆ ಓಪನ್ ಇತ್ತು ಕಾಣ್ತದೆ, ನಿನ್ನೆ 8 ಗಂಟೆಗೆ ಓಪನ್ ಬಂದಾಗಿದೆ, ಇವತ್ತು 7 ಗಂಟೆಗೆ ಬಂದಾಗತ್ತೆ. ಇಡೀ ಮಂಗಳೂರು 7 ಗಂಟೆಗೆ ಬಂದಾಗತ್ತೆ. ಅದೇ ಅಂಗಡಿಗಳನ್ನು 9 ಗಂಟೆಗೆ ಬಂದ್ ಮಾಡಿ ಅಂತ ಹೇಳಿದ್ರೆ ಜನರಲ್ಲಿ ಒಂದು ಓಡಾಡ್ಲಿಕ್ಕೆ ಭಯ ಆಗುವಂತ, ಜನರೇ ಇಲ್ಲದಿದ್ರೆ ಅಲ್ಲಿ ವ್ಯವಹಾರ ಇಲ್ಲ. ಅದರಿಂದಾಗಿ ಅಂತ ಒಂದು ಭಯ ಸೃಷ್ಟಿಯಾಗುತ್ತೆ. ಮತ್ತು ನಮ್ಮ ಜಿಲ್ಲೆಯ ಔದ್ಯೋಗಿಕ ಪ್ರಗತಿಗೆ ಇದ್ದು ಭಾರಿ ದೊಡ್ಡ ಪ್ರವಾಸೋದ್ಯಮ ಇಲ್ಲ. ಇನ್ನು ಸದ್ಯಕ್ಕೆ 3 ತಿಂಗಳು ಮಂಗಳೂರಿಗೆ ಯಾರೂ ಬರೋದಿಲ್ಲ. ಒಂದನೇದೇ ಕಡಲಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮಳೆ. ಆದ್ರೆ ಬೇರೆ ಬೇರೆ ಕಡೆಗಳಿಗೆ ಪ್ರವಾಸ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ಜನರಲ್ಲಿ ಒಂದು ಭಯ ಸೃಷ್ಟಿಯಾಗ್ತದೆ. ಇದರಿಂದಾಗಿ ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ವ್ಯವಹಾರಗಳಿರ್ಬೋದು, ಇದೆಲ್ಲಕ್ಕೂ ಏಟು ಬೀಳ್ತದೆ. ಯಾಕಂತ ಹೇಳಿದರೆ ಇಲ್ಲಿ ತಳ ಅಂತದ ಮಧ್ಯಮ ವರ್ಗದವರು ಇದರಲ್ಲಿ ದೊಡ್ಡ ತೊಂದರೆಗೆ ಸಿಲುಕುವರು. ಶ್ರೀಮಂತರಿಗೆ ಏನಾಗಲ್ಲ, ಅಡಿಗೆ ಕುಳಿತು ತಿನ್ನುವಷ್ಟು ಅನುಕೂಲ ಇರ್ತದೆ. ಬಡವರಿಗೆ ಏನಾಗಲ್ಲ, ದಿನನಿತ್ಯದ ಕೂಲಿ ಕೆಲಸ ಮಾಡುವವರಿಗೆ ಏನಾಗಲ್ಲ. ಆದರೆ ಮಧ್ಯಮ ವರ್ಗದವರಿದ್ದಾರಲ್ಲ, ಸಣ್ಣ ಸಣ್ಣ ವ್ಯವಹಾರ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ದವರು, ಅವರಿಗೆ ಕೆಲವೊಂದು ಅಂಬಿಷನ್ಗಳಿರ್ತದೆ. ಕೆಲವು ಸಾಲ ಮಾಡಿರ್ತಾರೆ, ಮನೆ ಕಟ್ಟಿರ್ತಾರೆ, ಬೇರೆ ಬೇರೆ ವಸ್ತು, ಅದಕ್ಕೆ EMI ಕಟ್ಟಬೇಕು, ಇಂತೆಲ್ಲ ಶಾಲೆಗಳು ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಬೇಕು, ಇಂತೆಲ್ಲ ಜವಾಬ್ದಾರಿಗಳಿರ್ತವೆ. ಅಂಥವರಿಗೆ ತೊಂದರೆ ಆಗೋದು. ನೀವೊಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡು ದಿವಸಕ್ಕೆ 1,000 ರೂಪಾಯಿ ದುಡಿದು ಒಂದು ಮನೆಯನ್ನು ಸಾಕುವಂಥ ವ್ಯಕ್ತಿಗೆ ಒಂದು ದಿನ ಅವನ ಅಂಗಡಿ ಬಂದಾದರೆ ಇಡೀ ತಿಂಗಳ ಆದಾಯಕ್ಕೆ ಕೋತ ಬೀಳ್ತದೆ. ಆದ್ದರಿಂದ ಇಂತಹ ಘಟನೆಗಳು ಒಟ್ಟಾರೆಯಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಮಾರಕ ಆಗುತ್ತೆ ಅಂತ ಹೇಳಿ. ಈ ಬಸ್ಸುಗಳಿಗೆ ಕಲ್ಲು ತೂರಾಟಗಳಾಗ್ತಾ ಇದೆ. ಇವತ್ತು ಸುರತ್ಕಲಲ್ಲಿ ಆಗಿರುವಂತಹ ಘಟನೆ, ಇದರಿಂದಾಗಿ ಜನರು ಓಡಾಡ್ಲಿಕ್ಕೆ ಕೂಡ ಭಯ ಪಡುವಂಥದ್ದು. ಬಸ್ಸಲ್ಲಿ ಪ್ರತಿನಿತ್ಯ ಓಡಾಟ ಮಾಡುವಂತ, ಕೆಲಸಕ್ಕೆ ಹೋಗಿ ಬರುವಂತವರಿಗೆ ಕೂಡ ಭಯದ ವಾತಾವರಣ. ನೋಡಿ, ಇಂತಹ ಘಟನೆಗಳು ಆದಾಗ ಬೇರೆ ಬೇರೆ ರೀತಿಯಲ್ಲಿ ವದಂತಿಗಳು ಹರಡ್ತದೆ, ಬೇರೆ ಬೇರೆ ಘಟನೆಗಳು ನಡೀತದೆ. ಈ ಬಸ್ಸುಗಳಿಗೆ ಕಲ್ಲು ತೂರಾಟ ಮಾಡೋದು ಇತ್ತಲ್ಲ, ನಿಮಗೆ ಒಂದು ನಿರ್ದಿಷ್ಟ ಗುಂಪಿಗೆ ಒಂದು ಆಸೆ ಇರ್ತದೆ, ಈ ಘಟನೆಯನ್ನು ನಾವು ಬೇರೆ ರೀತಿಯ ಲಾಭಕ್ಕೆ ಬಳಸ್ಕೊಳ್ಬೇಕು ಅಂತೇಳಿ. ಅಂಥ ಸಂದರ್ಭದಲ್ಲಿ ಯಾರು ನಿರಪರಾಧಿಗಳು ಇರ್ತಾರೆ, ಈ ಬಸ್ಸು ಅಂಥದಕ್ಕೆಲ್ಲ ಕಲ್ಲು ಬಿಸಾಡುವಂಥದ್ದು. ನಾವು ಬಂದ್ ಮಾಡಲಿಕ್ಕೆ ಹೇಳಿದರೆ ನೀವು ಬಂದ್ ಮಾಡಲಿಲ್ಲ ಅಂತೇಳಿ. ಕೆಲವರು ಇವತ್ತು ಅವರ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿದ್ದಾರೆ, ಬಿಸಿಲುಡು ಆ ಕಡೆ ಎಲ್ಲ ಬಂದ್ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಇಲ್ಲ. ಆದರೆ ಅದು ಭಯ ಪಟ್ಟು ಮಾಡಿದ್ದಂತಲ್ಲ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಅಂಥವರನ್ನು ನಾವು ಗೌರವಿಸಬೇಕು. ಅವರನ್ನೇ ಬಲಾತ್ಕಾರವಾಗಿ ಬಂದ್ ಮಾಡಿಸ್ಲಿಕ್ಕೆ ಹೋದರೆ ಏನಾಗುತ್ತೆ, ಎರಡು ಸಮುದಾಯದ ಮಧ್ಯೆ ಘರ್ಷಣೆಗಳು ಸ್ಟಾರ್ಟ್ ಆಗುತ್ತೆ. ಈ ಹಿಂದೆ ನಡೆದಂತಹ ಘರ್ಷಣೆಗಳು ಎಲ್ಲವೂ ಈ ರೀತಿಯ ಘಟನೆಗಳಿಂದಲೇ ಪ್ರೇರಿತವಾದದ್ದು. ಆದರೆ 144 ಸೆಕ್ಷನು, ಈಗ 163 ಏನೋ ಒಂದು ಸೆಕ್ಷನ್ ಇದೆ, ಅದಕ್ಕೆ ಮೊದಲು 144 ಅಂತ ಹೇಳ್ತಾ ಇದ್ರು, ಆಯ್ತಾ? ಆ 144 ಸೆಕ್ಷನ್ ಜಾರಿ ಆದರೆ ನೀವು 5 ಮಂದಿಗಿಂತ ಜಾಸ್ತಿ ಜನ ಸೇರಬಾರ್ದು ಅಂತ ಹೇಳಿ ರಿಸ್ಟ್ರಿಕ್ಷನ್ ಇರುವಂಥದ್ದು. ಯಾವುದೇ ಮಾರಕ ಆಯುಧಗಳನ್ನು ಹಿಡ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಆದರೆ ಇಲ್ಲಿ ಆ ಸೆಕ್ಷನ್ನ ಅಡಿಯಲ್ಲೇ ಅಬ್ದುಲ್ ರೆಹಮಾನ್ ಅವರ ಮೃತದೇಹವನ್ನು ಅವರ ಮನೆಗೆ ಕೊಂಡೊಯ್ಯಲಾಗಿದೆ. ಈ ಸೆಕ್ಷನ್ಗಳು ಅಂಥದಕ್ಕೆ ಅಪ್ಲೈ ವಾಸ್ತವವಾಗಿ ಆಗುವುದಿಲ್ಲ. ಒಂದು ಮೃತದೇಹ ಹೋಗುವಾಗ ಅದಕ್ಕೆ ಗೌರವ ಕೊಡಬೇಕು, ಅದನ್ನು ಸುಸೂತ್ರವಾಗಿ ಕೊಂಡೊಯ್ಯಬೇಕು. ಪೊಲೀಸ್ ಬಂದೋಬಸ್ತಲ್ಲಿ ಹೋಗಿರೋದು ಅದಕ್ಕೆ ಈ ಸೆಕ್ಷನ್ ಅಪ್ಲೈ ಆಗೋದು. ನಿಮಗೆ ಕೆಲವರಿಗೆ ಒಂದು ಸಂಶಯ ಇರ್ತದೆ,
ಸೆಕ್ಷನ್ ಇಪ್ಪುನಾಗ ಅಂಚೆ ಕೊನೆಯಿರು ಅಂತ. ವಾಸ್ತವವಾಗಿ ಅದು ಅನ್ವಯ ಆಗೋದಿಲ್ಲ. ಸೆಕ್ಷನ್ಗಳು ಅನ್ವಯ ಆಗೋದಿಲ್ಲ. ನೀವು 5 ಮಂದಿ ಸೇರಿಕೊಂಡು ಒಂದು ಕಡೆಯಲ್ಲಿ ಗುಂಪು ಗೂಡಿಕೊಂಡು ಬೇರೆ ಯಾವುದೋ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು, ಅದು ಬೇರೆ ಯಾವುದೋ ಒಂದು ಕೃತ್ಯಕ್ಕೆ ಮೂಲ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಆ ರೀತಿ ಮಾಡಬಾರ್ದಂತ ಇರೋದು. ಇದು ಮೃತದೇಹ ಕೊಂಡೋಗ್ತಾ ಇದ್ದಾರೆ, ಅದರ ಹಿಂದೆ ಮುಂದಿಂದ ಜನ ಹೋಗ್ತಾ ಇರ್ತಾರೆ. ಅದಕ್ಕೂ ಈ ಸೆಕ್ಷನ್ ಆಗೋದಿಲ್ಲ. ಅದೇ ರೀತಿ ಸರ್, ಈಗ ನಿನ್ನೆ ನಡೆದಂತಹ ಕೃತ್ಯಕ್ಕೆ ಆದಷ್ಟು ಬೇಗ ಒಂದು ಸೂಕ್ತ ತನಿಖೆಯನ್ನ ಆಗಿ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳ್ತಾ, ಇನ್ನಾದ್ರೂ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾದ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯಗಳ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.